ಗಣಾಧಿಪತಯೇ ನಮಃ. ಸಕಲ ಪರಿವಾರ ದೇವದೇವೋಭ್ಯೋ ನಮಃ. ಮಾಣಿಕ್ಯ ವೀಣಾ ಮುಫಲಾಲಯಂತಿ ಮದಾಲಸಾ ಮಂಜುಳವಾಗ್ನಿಲಾಸ ಮಹೇಂದ್ರ ನೀಲದ್ಯುತಿ ಕೋಮಲಾಂಗಿಂ ಮಾತಂಗ ಕನ್ಯಾ ಮನಸಾ ಸ್ಮರಾಮಿ. ಚತುರ್ಭುಜೇ ಚಂದ್ರಕಳಾವತಂಸೇ ಕುಚೋಂಗದೆ ಕುಂಕುಮರಾಗ ಶೋಣೆ ಪುಂಡ್ರೇಕ್ಷು ಪಾಶಾಂಕುಶ ಪುಷ್ಪಬಾಣಹಸ್ತೆ ನಮಸ್ತೆ 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 ಜಗದೇಕ ಮಾತಃ. ಧನ್ಯವಾದಗಳು. ಸಾವಿರಾರು ಮನಗಳ ಆಶಯ, ಸಾವಿರಾರು ಶ್ರಮದ ಪರಿಶ್ರಮದಿಂದ ಈ ಸಮುದಾಯ ಭವನ ರೂಪುಗೊಂಡಿದೆ. ಈ ಸಮುದಾಯ ಭವನದ ಹಿಂದೆ ಹಾಗೂ ಇನ್ನು ಮುಂದಿನ ಕಾರ್ಯವೈಖರಿಯ ಬಗ್ಗೆ ಪ್ರಸ್ತಾವನೆಯ ಮೂಲಕ ನಮ್ಮ ಮುಂದಿದ್ದಾರೆ ಶ್ರೀ ಉಮನಾಥ್ ಅಮೀನಿಯವರು. ಏನು ನಮ್ಮ ಕಾಟಿಪಳ್ಳದ ಬ್ರಹ್ಮಶ್ರೀ ನಾರಾಯಣ ಗುರು ಸಮಾಜ ಸೇವಾ ಸಂಘದ ಈ ಒಂದು ಆಡಳಿತಕ್ಕೆ ಒಳಪಟ್ಟ ಎಲ್ಲ ಸರ್ವ ಸದಸ್ಯರಿಗೂ, ಈ ಊರಿನ ಎಲ್ಲ ಸಮಸ್ತ ನಾಗರಿಕ ಬಾಂಧವರಿಗೆ ಇದೊಂದು ಸುವರ್ಣಾಕ್ಷರದಲ್ಲಿ ಬರೆದಂತಹ ದಿನ. ಇಂಥ ಒಂದು ದಿನಕ್ಕಾಗಿ ನಾವು ಸುಮಾರು 6 ವರ್ಷದಿಂದ ಕಾಯ್ತಾ ಇದ್ದೇವೆ. ಅಂಥವುದರಲ್ಲಿ ಏನೋ ಈ ಒಂದು ಕಾಟಿಪಳ್ಳದಲ್ಲಿ 1964-65 ಇಸ್ವಿಯಲ್ಲಿ ತಾವೆಲ್ಲರೂ ಮಂಗಳೂರು ಈ ಒಂದು ಬಂದರಿಗೋಸ್ಕರ ಪುನರ್ವಸತಿಯಾಗಿ ಈ ಒಂದು ಕಾಟಿಪಳ್ಳದ ಕುಗ್ರಾಮಕ್ಕೆ ಬಂದು ನೆಲೆಸಿದ್ದೆವು. ಅಂತಹ ಸಂದರ್ಭದಲ್ಲಿ ಈ ಒಂದು ಗುಡ್ಡಗಾಡು ಪ್ರದೇಶವಾದ ಈ ಕಾಟಿಪಳ್ಳದಲ್ಲಿ ನಾವೆಲ್ಲರೂ ಒಂದು ಅನಾಥ ಪ್ರಜ್ಞೆಯಿಂದ ಇರುವಂಥ ಒಂದು ಆ ಸಂದರ್ಭ. ಅಂಥವುದರಲ್ಲಿ ಅದೇ ಸಂದರ್ಭದಲ್ಲಿ ಹಲವಾರು ಗಣ್ಯರು ಕೂಡ ಬೇರೆ ಬೇರೆ ನೆರೆಯ ಊರಿನಲ್ಲಿದ್ದು ಇದ್ದರು. ಅಂಥವರಲ್ಲಿ ಶ್ರೀಯುತ ಸಾಧು ಪೂಜಾರಿಯವರು ಒಬ್ಬರು ಕುಳಾಯಿ. ಹಾಗೆ ಅವರ ಒಂದು ದೂರದರ್ಶಿತ್ವದಲ್ಲಿ ಈ ಒಂದು ಕಾಟಿಪಳ್ಳದ ಕುಗ್ರಾಮದಲ್ಲಿ 1977-78ರಲ್ಲಿ ಈ ಒಂದು ಬ್ರಹ್ಮಶ್ರೀ ನಾರಾಯಣ ಗುರು ಸಮಾಜ ಸೇವಾ ಸಂಘ ಈ ಒಂದು ಬಿಲ್ಲವ ಸಂಘಟನೆಯನ್ನು ಆ ಸಂದರ್ಭದಲ್ಲಿ ಕಟ್ಟಿ ಎಲ್ಲ ಒಂದು ಬಡ ಜನರಿಗೆ ಇದೊಂದು ಆಶ್ರಯ ತಾಣ ಆಗುವಂತೆ ಮಾಡುವಲ್ಲಿ ಆ ಅಂದಿನ ಎಲ್ಲ ಶ್ರೀಯುತ ಸಾಧು ಪೂಜಾರಿಯರೊಟ್ಟಿಗೆ ಸೇರಿದಂಥ ಹಲವಾರು ಮಹನೀಯರ ಪರಿಶ್ರಮದಿಂದ ಈ ಒಂದು ಕಾಟಿಪಳ್ಳದಲ್ಲಿ ನಾವು ಇವತ್ತು ಬಹಳಷ್ಟು ಹೆಮ್ಮೆಯಿಂದ ಏನೋ ನಾರಾಯಣ ಗುರುಗಳ ಆ ಅಂದಿನಿಂದ ಇಂದುವರೆಗೆ ನಾರಾಯಣ ಗುರು ಮಂದಿರವನ್ನು ನಾವು ರಚಿಸಿ ಅದರೊಟ್ಟಿಗೆ ಹಲವಾರು ಭಜನಾ ಕಾರ್ಯಕ್ರಮ, ಗುರು ಜಯಂತಿ, ಹಲವಾರು ರಾಷ್ಟ್ರೀಯ ಕಾರ್ಯಕ್ರಮಗಳು, ಸಾಮಾಜಿಕ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ವಿದ್ಯಾರ್ಜನೆಗೆ ಬೇಕಾದಂಥ ಕಾರ್ಯಕ್ರಮಗಳನ್ನು ಹಲವಾರು ವರ್ಷದಿಂದ ಹಮ್ಮಿಕೊಂಡು ಬಂದು ಅಂತಹ ಸಂದರ್ಭದಲ್ಲಿ ಇತ್ತೀಚೆಗೆ 2008ರಲ್ಲಿ ಜನವರಿ 25ರಂದು ಏನೋ ನೂತನ ಗುರುಮಂದಿರವನ್ನು ಸ್ಥಾಪಿಸಿ ಅದರಲ್ಲಿ ಕೂಡ ನಾವು ಯಶಸ್ವಿಯಾಗಿ ಆ ಗುರುಮಂದಿರವನ್ನು ಸ್ಥಾಪಿಸಿದ ತದನಂತರ ಈ ಒಂದು ಈ ಗ್ರಾಮದ ಈ ಒಂದು ಕಾಟಿಪಳ್ಳದಲ್ಲಿ ನಾವೊಂದು ಒಳ್ಳೆಯ ಸುಸಜ್ಜಿತ ಒಂದು ಸಮುದಾಯ ಭವನ ಅಥವಾ ಒಂದು ಹಾಲನ್ನು ಮಾಡಬೇಕಂತ ಆಸೆ ಇತ್ತು. ಆದರೆ ಅದಕ್ಕೆಲ್ಲ ಕಾಲ ಕೂಡು ಬರಬೇಕಿತ್ತು. ಏನೋ 2016ರಲ್ಲಿ ಶ್ರೀಯುತ ಮೊಯ್ದೀನ್ ಬಾವರವರು ಶಾಸಕರಾಗಿದ್ದಂಥ ಒಂದು ಸಮಯ. ಆ 16-17ರಲ್ಲಿ ಏನೋ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಮೊಯ್ದೀನ್ ಬಾವರವರು ಬಂದ ತಕ್ಷಣ ನಾವೆಲ್ಲ ಅವರ ಹತ್ರ ವಿಷಯ ಹೇಳಿದಾಗ ಏನೋ ನಮ್ಮ ಹಿಂದುಳಿದ ವರ್ಗದ ಖಾತೆಯಿಂದ 20 ಲಕ್ಷ ರೂಪಾಯಿಯನ್ನು ತೆಗೆಸಿಕೊಡ್ತೇನೆ, ನೀವು ಕೆಲಸವನ್ನು ಮುಂದುವರಿಸಿ ಅಂತ ಹೇಳಿದರು. ಅದರಂತೆ ಅದೊಂದು 20 ಲಕ್ಷವನ್ನು ಇಟ್ಕೊಂಡು ಆ ಒಂದು ಭರವಸೆಯ ಮೂಲದಲ್ಲಿ ನಾವು ಬಹಳಷ್ಟು ಆವಾಗ ಏನೇ ಹೇಳಿತು 20 ಲಕ್ಷ ಸಾಯ್ಬೇರು ಕೊರ್ಪೇರು ಬಕ್ಕೊಂದು 20 ಲಕ್ಷ ನಮ್ಮ 10-15 ಲಕ್ಷ ನಮ್ಮ ಕಲೆಕ್ಷನ್ ಮಲ್ಪಿಲ್ಲ ಅಂತ ಒಂದು ಭಾವನೆ ಇತ್ತು. ಆದರೆ ಅದು ನಮ್ಮ ಭಾವನೆ ಎಲ್ಲ ಏರುಪೇರಾಗಿ ಮುಂದಕ್ಕೆ
ಹಲವಾರು ಏರು ಪೇರುಗಳನ್ನು ನಾವು ಪಡೆಯಬೇಕಾಯ್ತು. ಅದೆಲ್ಲ ನಮ್ಮೆಲ್ಲ ಸದಸ್ಯರಿಗೆ ಗೊತ್ತು ಅಥವಾ ಊರಿನವರಿಗೆ ಗೊತ್ತು. ಏನೋ 16, 17 ಆಯಿತು, 18, 19 ಆಯಿತು. ಆದರೆ ನಮ್ಮ ಒಂದು ಹಲವಾರು ಕಷ್ಟಗಳು ಬಂದು ನೋಟ್ ಬ್ಯಾನ್ ಆಯಿತು. ಹಾಗೆ ಏನೋ ಈ ಕೋವಿಡ್ ಸಂದರ್ಭ 2 ವರ್ಷದಿಂದ ಎಲ್ಲ ನಮ್ಮ ಇಡೀ ದೇಶದಲ್ಲಿ ಅರಾಜಕತೆಯನ್ನು ಉಂಟು ಮಾಡಿದಂಥ ಸಂದರ್ಭ. ಅಂತರದಲ್ಲಿ ಎಲ್ಲ ಕಡೆ ನಮ್ಮ ಒಂದು ಆ ಕಟ್ಟಡದ ಭವಿಷ್ಯ ಮಂಕಾಗ್ತದೆಯೋ ಎಂಬ ಭಾವನೆ ನಮ್ಮಲ್ಲಿತ್ತು. ಏನು ಗೋಡೆ ಏರಿದೆ, ಆದರೆ ಒಂದು ಇದಕ್ಕೊಂದು ಮಾಡನ್ನು ಮಾಡಲಿಕ್ಕೆ ಕೂಡ ನಮ್ಮಲ್ಲಿ ಬಹಳ ಕಷ್ಟ ಇತ್ತು. ಏನಾದರೂ ಮಾಡಿ ಮಳೆಗಾಲ ಬರ್ತಾ ಇದೆ, ಕಲ್ಲು ಕಟ್ಟಿದ್ದು 2 ಅಂತಸ್ತಿಗೆ ಕಲ್ಲು ಕಟ್ಟಾಗಿದೆ, ಆದರೆ ಇದು ಮಾಡಬೇಕಂದ್ರೆ ಬಹಳ ಕಷ್ಟ ಇತ್ತು. ಅಂಥ ಸಂದರ್ಭದಲ್ಲಿ ಆತ್ಮಶಕ್ತಿ ಬ್ಯಾಂಕಿನಿಂದ 5 ಲಕ್ಷ ಸಾಲ ತೆಗೆದುಕೊಂಡು ನಾವು ಕೆಲಸವನ್ನು ಮುಂದುವರಿಸಿ 9.5 ಲಕ್ಷವನ್ನು ಅವನಿಗೆ ಪೇಮೆಂಟ್ ಮಾಡಿ ಅಲ್ಲಿಗೆ ನಮ್ಮ ಕೆಲಸ ಸ್ಟಾಪ್ ಆಯಿತು. ಅಲ್ಲಿಗೆ ನಮ್ಮ ಕನಸಿಗೆ ಏನಾಗ್ತದೆ ಅಂತ ಗೊತ್ತಿಲ್ಲ. ಆದರೆ ಇನ್ನು ಮುಂದಕ್ಕೆ ಭರತ್ ಶೆಟ್ಟರವರು, ಅದೊಂದು ಪುಣ್ಯ, ಭರತ್ ಶೆಟ್ಟರವರು ಏನು ಅವರ ನಾಮಿನೇಷನ್ ಹಾಕಿ ಎಲ್ಲ ದೇವರ ದೇವಸ್ಥಾನಕ್ಕೆ ಹೋಗಿ ಬಂದು ಬ್ರಹ್ಮಶ್ರೀ ನಾರಾಯಣ ಗುರು ಮಂದಿರಕ್ಕೆ ಬಂದು ಪ್ರಸಾದ ನಾವು ಎಲ್ಲರಿಗೂ, ನಮಗೆ ಅದರಲ್ಲಿ ಯಾವ ರಾಜಕೀಯ ಇಲ್ಲ. ಈ ಬ್ರಹ್ಮಶ್ರೀ ನಾರಾಯಣ ಸಮಾಜ ಮಂದಿರದಲ್ಲಿ ಯಾವುದೇ ರಾಜಕೀಯ ಇಲ್ಲ. ಯಾರು ಬಂದರೂ ಪ್ರಸಾದವನ್ನು ನಾವು ಎಲ್ಲರಿಗೂ ಸಮಾನ. ಯಾಕೆಂದರೆ ಬ್ರಹ್ಮಶ್ರೀ ನಾರಾಯಣ ಗುರು ಹೇಳಿದ್ದೆ ಅದನ್ನೇ, ನಮಗೆ ಒಂದೇ ಜಾತಿ, ಒಂದೇ ಕುಲ, ಒಂದೇ ದೇವರು, ಎಲ್ಲರೂ ಸಮಾನವರು. ಅಂತರಲ್ಲಿ ನಮಗೆ ರಾಜಕೀಯ ಎಂಬ ಯಾವ ವಿಷಯವೂ ಈ ಒಂದು ಸಂಘದ ಒಳಗೆ ಇಲ್ಲ. ನಾವೆಲ್ಲ ಬೇರೆ ಬೇರೆ ಇರ್ಬೋದು, ಆದರೆ ಸಂಘದ ಒಳಗೆ ಯಾವುದೇ ಒಂದು ರಾಜ್ಯಕ್ಕೆ ಕೂಡ ಇಲ್ಲ. ಅಂಥದ್ರಲ್ಲಿ ಭರತ್ ಶೆಟ್ಟರವರು ಬಂದು ಏನು ಕೈ ಮುಗಿದು ಮೇಲೆ ಏಳುವಾಗ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಆ ಒಂದು ಹಾರದಿಂದ ಹೂವೊಂದು ಕೆಳಗೆ ಬಿದ್ದಿದೆ. ಗೊತ್ತು ಶೆಟ್ಟರು ಆಗಲೇ ಎದ್ದು ಹೇಳಿದರು, ಒಣ್ಣೆ ಎಲ್ಲ ಇದ್ದಾರೆ, ಎಲ್ಲ ಹೇಳಿದರು, ನೀಕಳು ದಾಲ ಪೋಡೋಚಿ ಒಂದು ನೀಕಳು ಸುರುಮಲ್ಪುಲೆ ಅಂತ. ಶ್ರೀ ಮೈದೀನ್ ಭಾವ ಇವರಿಗೆ ಸಂಘದ ಸಲಹೆಗಾರರಾಗಿರುವಂತಹ ಶ್ರೀ ಆನಂದ್ ಅಮೀನ್ ಇವರು ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಸಮಯಕ್ಕೆ ಒತ್ತನ್ನಿತ್ತು ಕಾರ್ಯಕ್ರಮವನ್ನು ಆರಂಭಿಸಬೇಕಾಗಿದೆ. ಶ್ರೀಯುತ ಇನ್ನೊಬ್ಬರು ನಮಗೆ ಲೋಕೇಶ್ ಬಳ್ಳಾಜಿ ಅವರು, ಸದಸ್ಯರು ಮಂಗಳೂರು ಮಹಾನಗರ ಪಾಲಿಕೆ. ಇವರ ಬಗ್ಗೆ ಕೂಡ ನಾನು ಪ್ರಸ್ತಾವನೆಯಲ್ಲಿ ಹೇಳಿದ್ದೇನೆ. ನಮಗೇನು ನಮ್ಮ ಸದಸ್ಯರಂತೆ ನಮ್ಮೆಲ್ಲ, ನಾವು ಯಾರು ಕಾರ್ಯದರ್ಶಿ ಇರಲಿ, ಅಧ್ಯಕ್ಷರಿರಲಿ ಅಥವಾ ನಮ್ಮೆಲ್ಲ ಕಾರ್ಯಕರ್ತ ನಮ್ಮೊಟ್ಟಿಗೆ ಇದ್ದು ಲೋಕೇಶ್ ಬಳ್ಳಾಜಿ ಅವರು ಭರತ್ ಶೆಟ್ಟಿ ಅವರ ಒಡನಾಟದಲ್ಲಿದ್ದು ಅಥವಾ ಇನ್ನಿತರ ರಾಜಕೀಯ ವ್ಯವಸ್ಥೆಯಲ್ಲಿ ನಮಗೆ ಕೆಲಸ ಮಾಡಿದ್ದಾರೆ, ನಮಗೆ ಸಹಾಯ ಮಾಡಿದ್ದಾರೆ. ಅಂತಹ ಲೋಕೇಶ್ ಬಳ್ಳಾಜಿ ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ತುಂಬು ಹೃದಯದಿಂದ ಸ್ವಾಗತಿಸಿದ್ದೇನೆ. ಶ್ರೀ ಲೋಕೇಶ್ ಬಳ್ಳಾಜೆ ಇವರಿಗೆ ದೇವೇಂದ್ರ ಕೋಟ್ಯನ್ ಮಾದಿ ಅಧ್ಯಕ್ಷರು, ಸಂಘದ ಅಧ್ಯಕ್ಷರು ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಶ್ರೀಯುತ ಸೂರಜ್ ಕುಮಾರ್ ಕಲ್ಯ ಗೌರವ ಅಧ್ಯಕ್ಷರು, ಬಿಲ್ಲೋ ಬ್ರಿಗೇಡ್ ರಿಜಿಸ್ಟರ್ಡ್ ಕೇಂದ್ರೀಯ ಮಂಡಳಿ ಮಂಗಳೂರು. ಸೂರಜ್ ಕುಮಾರ್ ಮೊನ್ನೆ ಕೂಡ ನಮ್ಮ ಇಲ್ಲಿ ಮಂಗಳೋತ್ಸವ ಕಾರ್ಯಕ್ರಮಕ್ಕೆ, ಗುರು ಜಯಂತಿ ಕಾರ್ಯಕ್ರಮಕ್ಕೆ ಬಂದು ಆ ದಿನ ಕೂಡ ನಮಗೆ ಧನ ಸಹಾಯವನ್ನು ಮಾಡಿದ್ದಾರೆ. ಒಂದು ಬಿಲ್ಲೋ ಬ್ರಿಗೇಡ್ ಅಂತ ಒಂದು ಸಾಮಾಜಿಕ ಸೇವೆಯನ್ನು ಮಾಡುವಂಥ ಒಂದು ದೊಡ್ಡ ತಂಡವನ್ನು ಕಟ್ಟಿ ಅದರ ಒಂದು ಗೌರವ ಅಧ್ಯಕ್ಷರಾಗಿ ಆ ಒಂದು ವ್ಯವಸ್ಥೆಯಲ್ಲಿ ಹಲವಾರು ನಾವು ಪೇಪರ್ನಲ್ಲಿ ನೋಡ್ತಾ ಇದ್ದೇವೆ, ಬೇರೆ ಬೇರೆ ಮಾಧ್ಯಮದಲ್ಲಿ ನೋಡ್ತಾ ಇದ್ದೇವೆ. ಇನ್ನು ಇವತ್ತು ಬಿಲ್ಲೋ ಬ್ರಿಗೇಡ್ ಏನು ಕೆಲಸ ಮಾಡ್ತಾ ಇದೆ, ಏನು ಸಮಾಜಕ್ಕೆ ಏನು ಮಾಡ್ತಾ ಇದೆ, ಅಥವಾ ಇತರ ವ್ಯವಸ್ಥೆಗೆ ಏನು ಕೆಲಸ ಮಾಡ್ತಾ ಅದೆಲ್ಲ ನಾವು ಗೊತ್ತಿದ್ದೇವೆ. ಅಂಥ ಸೂರಜ್ ಕುಮಾರ್ ಕಲ್ಯಾರವರು ಕೂಡ ಏನು ಕಡಿಮೆ ಜನ ಅಲ್ಲ, ವಿಕಾಸ್ ಕಾಲೇಜಿನ ಓರ್ವ ಆಡಳಿತ ಮಂಡಳಿಯ ಡೈರೆಕ್ಟರಾಗಿಯೂ ಕೂಡ ಇದ್ದಾರೆ. ಶ್ರೀಯುತ ಪಾಲೆಮಾರ್ರವರ ನಿಕಟವರ್ತಿಯಾಗಿ ಹಲವಾರು ವರ್ಷದಿಂದ ಎಷ್ಟೋ ದೊಡ್ಡ, ನಾವು ಮೊನ್ನೆ ಹೋಗಿದ್ದೇವೆ ಅವರಿಗೆ ಕಾಗದ, ಆ ಒಂದು ವಿಕಾಸ್ ಕಾಲೇಜ್ ನೋಡುವಾಗ ಏನೋ ಗಲ್ಫ್ ರಾಷ್ಟ್ರದಲ್ಲಿ ಅಥವಾ ಹೊರ ದೇಶದಲ್ಲಿ ಇರುವಂಥ ವ್ಯವಸ್ಥೆ ಆ ಕಾಲೇಜಿನಲ್ಲಿ ಇದೆ. ನಾವು ಮೊನ್ನೆ ನೋಡಿದ್ದೇವೆ, ನಾನು ಫಸ್ಟ್ ಟೈಮ್ ಹೊರಗೆ ನೋಡಿದ್ದೇನೆ, ಮೊನ್ನೆ ಎಲ್ಲ ನೋಡಿ ಬಂದಿದ್ದೇವೆ. ಅಂಥ ಒಂದು ವ್ಯವಸ್ಥೆಯ ಕಾಲೇಜನ್ನು ನಡೆಸುವಲ್ಲಿ ಅದರ ಒಬ್ಬ ಡೈರೆಕ್ಟರ್ ಆಗಿದ್ದಂಥ ಶ್ರೀಯುತ ಸೂರಜ್ ಕುಮಾರ್ ಕಲ್ಯಾರವರನ್ನು ಕೂಡ ಈ ಸಂದರ್ಭದಲ್ಲಿ ತುಂಬು ಹೃದಯದ ಈ ಸಭೆಗೆ ಸ್ವಾಗತಿಸಿದ್ದೇನೆ. ಇನ್ನೋರ್ವರು ಮುಖ್ಯ ಅತಿಥಿ ಅಂತ ಹೇಳಲಿಕ್ಕಿಲ್ಲ, ಯಾಕೆಂದರೆ ನಮ್ಮವರೇ, ಶ್ರೀಯುತ ಸದಾನಂದ ಪೂಜಾರಿ ಅವರು, ಮಾಲಕರು ಶಬರಿ ಟ್ರಾವೆಲ್ಸ್ ಮಂಗಳೂರು. ಸದಾನಂದ ಪೂಜಾರಿ ಅವರ ಬಗ್ಗೆ ಹೇಳುವುದಾದರೆ ಒಬ್ಬ ಎಲೆಯ ಮರೆಯ ಕಾಯಿ. ನಿಜವಾಗಿ ಇವತ್ತು ಅವರು ಸ್ಟೇಜಲ್ಲಿ ಕೂರಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಮೊನ್ನೆಯಿಂದ ಅವರಿಗೆ ಟಾರ್ಚರ್ ಕೊಟ್ಟು ಇವತ್ತೇನೋ ಈ ಒಂದು ವೇದಿಕೆಗೆ ಬಂದಿದ್ದಾರೆ ಶ್ರೀಯುತ ಸದಾನಂದ ಪೂಜಾರಿ ಅವರು. ಎಲೆಯ ಮರೆಯ ಕಾಯಿಯಾಗಿ ಹಿಂದೆ ನಿಂತು ಕೆಲಸ ಮಾಡುವಂಥ ಎಷ್ಟೋ ದೊಡ್ಡ ಯುವಕರ ತಂಡವೇ ಅವರೊಟ್ಟಿಗೆ ಇದೆ.
ಎಷ್ಟೋ ಸಂಘಟನೆಗಳು ಅವರೊಟ್ಟಿಗೆ ಇದೆ. ಆದರೆ ಯಾವುದೇ ರಾಜಕೀಯ ವ್ಯವಸ್ಥೆ ಆಗಲಿ ಅಥವಾ ಯಾವುದೇ ಜಾತಿ ಮತ ಭೇದವಿಲ್ಲದೆ ಮಂಗಳೂರಿನಲ್ಲಿ ಒಂದು ಗುಪ್ತಗಾಮಿನಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಶ್ರೀಯುತ ಸದಾನಂದ ಪೂಜಾರಿ ಅವರು ಕೂಡ ನಮಗೆ ಹಲವಾರು ಇದು ಮಾಡಿದೆ. ಇತ್ತೀಚೆಗೆ ನಮಗೆ ಬ್ಯಾಂಗ್ಳೂರಿನಲ್ಲಿ ಒಂದು 2 ಲಕ್ಷ ರೂಪಾಯಿಯನ್ನು ತರಿಸುವಲ್ಲಿ ನಮಗೆ ಬಹಳಷ್ಟು ಒಟ್ಟಿಗೆ ಬಿಲ್ಲೋ ಬ್ರಿಗೇಡ್ 5 ಲಕ್ಷ, ಒಟ್ಟಿಗೆ 5 ಲಕ್ಷ, ಅದರಲ್ಲಿ 2 ಲಕ್ಷ ರೂಪಾಯಿ ಒಬ್ಬರೇ ಕೊಡುವಲ್ಲಿ ಶ್ರೀಯುತ ಸದಾನಂದ ಪೂಜಾರಿ ಅವರು ವ್ಯವಸ್ಥೆ ಮಾಡಿದ್ದಾರೆ. ಬಿಲ್ಲೋ ಬ್ರಿಗೇಡ್ನ ಓರ್ವ ಸಂಸ್ಥಾಪಕ ಅಂತ ಹೇಳಿದ್ರೂ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಸೂರಜ್ ಕುಮಾರ್ ಕಲ್ಯಾಮತ್ ಅವರು ಕೋಟಿ ಚೆನ್ನೈರಾಗಿ ಅವರು ಇಬ್ಬರು ಕೂಡ ಕೋಟಿ ಚೆನ್ನೈರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಹಿಂದೆ ಒಂದು ದೊಡ್ಡ ಯುವಕರ ತಂಡವೇ ಇದೆ. ಅಂಥವರ ಆ ಒಂದು ತಂಡದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಶ್ರೀಯುತ ಸದಾನಂದ ಪೂಜಾರಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಈ ಸಭೆಗೆ ತುಂಬು ಹೃದಯದಿಂದ ಸ್ವಾಗತಿಸಿದ್ದೇನೆ. ಹಾಗೆ ನಮ್ಮ ನೆರೆಯ ಕಾರ್ಪೊರೇಟರ್ ಕುಮಾರಿ ಶ್ವೇತಾ, ಸಾರಿ ಆಗಲಿ ನನ್ನ ಬಾಯಿಯ ಇದರಲ್ಲಿ ಶ್ರೀಮತಿ ಆದಷ್ಟು ಬೇಗ ಆಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿದ್ದೇನೆ. ಶ್ರೀಮತಿ ಶ್ವೇತಾ ಇವರನ್ನ ಹಾಗೆ ಸಂಘದ ಮಾಲತಿ ಪದ್ಮನಾಭ್ ಇವರು ಸ್ವಾಗತಿಸಬೇಕಾಗಿ ವಿನಂತಿಕೊಳ್ತಾ ಇದ್ದೇವೆ. ನಮ್ಮ ಇನ್ವಿಟೇಷನ್ ಎಲ್ಲ ಹಲವರ ಹೆಸರಿದೆ. ಶ್ರೀಯುತ ರೊನಾಲ್ಡ್ ಫೆರ್ನಾಂಡಿಸ್ ಬರಬೇಕಿತ್ತು. ಅವರ ಮಗಳ ಮದುವೆಗೆ ಡೆಲ್ಲಿಗೆ ಹೋಗಿದ್ದಾರಂತೆ. ಬರುವಾಗ ಸ್ವಲ್ಪ ಪಾಸಿಟಿವ್ ಬಂದಿದೆ, ನನಗೆ ಬರ್ಬೋದು, ಆದರೆ ನಾನು ಬಂದರೆ ಬೇರೆಯವರಿಗೆ ತೊಂದರೆ ಆಗ್ತಾ ಅಂತ ರೊನಾಲ್ಡ್ ಫೆರ್ನಾಂಡಿಸ್ ನಮ್ಮ ಲಯನ್ ಮಾಲಕರು ಭಾರತೀಯ ಇನ್ಸ್ಟಿಟ್ಯೂಷನ್ ಮಂಗಳೂರು ಇವರು ಅವರ ಏನು ದೇಣಿಗೆಯನ್ನು ನಾನು ನಿಮ್ಮ ಭಾರತ್ ಬ್ಯಾಂಕಿಗೆ ಕಳಿಸಿದ್ದೇನೆ, ನಾನು ಸಾರಿ ಅಂತ ನನಗೆ ಹೇಳಿದರು. ಅವರಿಗೆ ಕೂಡ ಬೈದಾರ. ಹಾಗೂ ಇನ್ನೊಬ್ಬರು ಕಾರ್ಪೊರೇಟ್ ಶ್ರೀಯುತ ವರುಣ್ ಚೌಟರ್ ಇದ್ದ ನಮ್ಮ ಕುಳಾಯಿ ನೆರೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ತುಂಬು ಹೃದಯದಿಂದ ಈ ಸಭೆಗೆ ಸ್ವಾಗತಿಸಿದ್ದೇನೆ. ಶ್ರೀ ವರುಣ್ ಚೌಟ ಇವರನ್ನ ಸಂಘದ ಉಪಾಧ್ಯಕ್ಷರಾಗಿರುವಂತಹ ಮಾಧವ ಕುಕ್ಯಾನ್ ಇವರು ಸ್ವಾಗತಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿ ನಮ್ಮವರೇ ಶ್ರೀಯುತ ದಯಕರ್ ಇದ್ದಾರೆ, ನಮ್ಮ ಶ್ರೀ ನಾರಾಯಣ ಗುರು ಎಜುಕೇಷನ್ ಟ್ರಸ್ಟ್ನ ಅಧ್ಯಕ್ಷರು, ಹಾಗೂ ಹಿಂಬದಿಯಿಂದ ನಮ್ಮ ಎಲ್ಲ ಮಹಿಳಾ ಸಮಿತಿ ಅಧ್ಯಕ್ಷರಾದ ಶ್ರೀಮತಿ ವಸಂತಿ ವೈ ಸುವರ್ಣ ಇದ್ದಾರೆ, ಅವರನ್ನು ಕೂಡ ಸ್ವಾಗತಿಸಿದ್ದೇನೆ. ಹಾಗೆ ಹಿಂಬದಿಯಲ್ಲಿ ಶ್ರೀಯುತ ರಮಣ ಸನಿಲ್ ಇದ್ದಾರೆ, ಕಾರ್ಯದರ್ಶಿ ರಾಜೇಶ್ ಸಾಲ್ಯಾನ್ ಇದ್ದಾರೆ, ಗೌರವ ಅಧ್ಯಕ್ಷರು ನಮ್ಮೊಂದು ಪಿಲ್ಲರ್ ಇವರು ಗೌರವ ಅಧ್ಯಕ್ಷರು ಶ್ರೀಯುತ ರಾಜಾರಾಮ್ ಸಾಲ್ಯಾನ್. ಏನು ಸಾಧು ಪೂಜಾರಿ ಅವರು ಈ ಒಂದು ವ್ಯವಸ್ಥೆಗೆ ಬಂದಂತನಿಂದ ನಮ್ಮೊಟ್ಟಿಗೆ ರಾಜಾರಾಮ್ ಸಾಲ್ಯಾನ್ ಇದ್ದಾರೆ, ಅವನನ್ನು ಕೂಡ ತುಂಬು ಹೃದಯದಿಂದ ಸ್ವಾಗತಿಸಿದ್ದೇನೆ. ಹಾಗೆ ಮುಂಬದಲ್ಲಿ ಶಮೀರ್ ಅಹಮದ್ ನಮ್ಮ ಬಶೀರಾಕನ ಸುಪುತ್ರ, ಬಶೀರಾಕ ಕೂಡ ಕಾರ್ಪೊರೇಟರ್ ಆಗಿ ನಮಗೆ ಸೇವೆ ಮಾಡಿ ಅವರ ಸುಪುತ್ರ ಇದ್ದಾರೆ. ಹಾಗೆ ಭರತ್ ರಾಜ್ ನಮ್ಮ ಮುಂದಿನ ಒಂದು ರಾಜಕೀಯ ನೇತಾರ ಭರತ್ ರಾಜ್ ಇದ್ದಾರೆ. ಎಲ್ಲ ಕೆಲವೆಲ್ಲ ಗೊತ್ತಿಲ್ಲ. ಎಲ್ಲ ನಮ್ಮ ಬಾಳ ಪಂಚಾಯತಿನ ಅಧ್ಯಕ್ಷರಾದ ಶ್ರೀಮತಿ ಹುಲಿಗಮ್ಮ ಇದ್ದಾರೆ. ಮೇಡಮ್ ಹಿರೇಗಿಲ್ಲ, ನಿಮಗೂ ನಮಸ್ಕಾರ ಮೇಡಮ್. ಹಾಗೆ ಎಲ್ಲ ಇದ್ದವರಿಗೆಲ್ಲ ನಮಗೆಲ್ಲವರಿಗೆಲ್ಲ ಬಂದಿದ್ದಾರೆ. ಬೇರೆ ಬೇರೆ ಈಗ ಕುಬೇವರು ಬಂದಾಗಾಯಿತು, ಲಯನ್ ಕುಬೇವರವರು ಮುಲ್ಕಿಯಿಂದ ಬಂದಿದ್ದಾರೆ, ಅವರನ್ನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತಾ, ಹಾಗೆ ಚಂದ್ರಶೇಖರ್ ಸುವರ್ಣ ಅವರು ಬಂದಿದ್ದಾರೆ, ಅವರನ್ನು ಕೂಡ ಸ್ವಾಗತಿಸುತ್ತಾ ಎಲ್ಲರನ್ನು ಇನ್ನೊಮ್ಮೆ ಸ್ವಾಗತಿಸಿ ಎಲ್ಲ ಈ ಕಾರ್ಯಕ್ರಮ ಮುಗಿದು ತದನಂತರ ನಮ್ಮ ಮಕ್ಕಳಿಂದೆಲ್ಲ ವಿವಿಧ ವಿನೋದಾವಳಿ ಕಾರ್ಯಕ್ರಮ ಇದೆ, ಇದನ್ನೆಲ್ಲ ವೀಕ್ಷಿಸಿ ಹೋಗಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತಾ ಎಲ್ಲ ನಮಗೆ ಸಹಾಯ ಮಾಡಿದ ಎಲ್ಲರನ್ನು ಮೊನ್ನೆಯಿಂದ ಇವತ್ತಿನವರೆಗೆ ಈ ನಾರಾಯಣ ಗುರು ಮಂದಿರದಲ್ಲಿ ಏನು ರವಿ ಶಾಂತಿ ಅವರು ಪ್ರಸಾದ ಕೊಡುವಾಗ ನಿಖಿಲ್ 22 ತಾರೀಕು ಇರೋದು 25 ತಾರೀಕು ಮುಟ್ಟ ಈ ಸಂಗೋಡು ಬತ್ತು ಪ್ರಸಾದ ಎತ್ತೊಂದು ಈ ಒಂದು ಮಂದಿರೋಡ ಬತ್ತು ಪ್ರಸಾದ ಎತ್ತೊಂದು ಪೋಡ್ ಬಂತಾರ ಅಂಚಿನ ಜನಕಲು ಬರೋದಿಲ್ಲ ಅಕ್ಕಲಿಗೆ ಮಾತಿರ್ಲ ಆ ಮಹಾಗಣಪ ದೇವಿರ್ಲ ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮಿಲ ಆರೋಗ್ಯ ಬಗ್ಗೆ ಸುಖ ಸಂಪತ್ತು ಕುರಿತು ಕಾಪಾಡಬಂದು ಅಟ್ಟೊಂದು ಎನ್ನ ಸ್ವಾಗತ ಭಾಷಣ ಪಕ್ಕ ಪ್ರಸ್ತಾವನೆ ಮುಗಿಪೆ. ನಮಸ್ತೆ, ಧನ್ಯವಾದಗಳು. ಬಂಧುಗಳೇ, ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಸಮಯಕ್ಕೆ ಸರಿಯಾಗಿ ಆಗಮಿಸಿ ನಮ್ಮ ಜೊತೆಗಿರುವಂಥ ಮೊಯ್ದೀನ್ ಭಾವ ಇವರಿಗೆ ನಾವು ಮಾತನಾಡಲಿಕ್ಕೆ ಅವಕಾಶ ಕೊಡಲೇಬೇಕು. ಒಂದೆರಡು ಮಾತು. ಈ ಸಮುದಾಯ ಭವನದ ಲೋಕಾರ್ಪಣೆ ಸಂದರ್ಭದಲ್ಲಿ ಆಶೀರ್ವಚನ ಮಾಡಲಿಕ್ಕೆ ಬಂದಿರುವಂಥ ಶ್ರೀ 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 ಸತ್ಯಾನಂದ ತೀರ್ಥ ಸ್ವಾಮೀಜಿರವರ ಆಶೀರ್ವಾದ ಮತ್ತು ಅಪ್ಪಣೆಯನ್ನು ಪಡೆದುಕೊಂಡು ನನಗೆ ಬೆಂಗಳೂರಿಗೆ ಹೋಗಲಿಕ್ಕೆ ಇರುವುದರಿಂದ ನಾನು ಮುಂಚೆ ಮಾತನಾಡುವಂತಹ ಒಂದು ಕೋರಿಕೆಯನ್ನು ನಿಮ್ಮೊಂದಿಗೆ ಇಟ್ಟಿದ್ದೇನೆ, ದಯವಿಟ್ಟು ಕ್ಷಮಿಸಿ. ವೇದಿಕೆಯಲ್ಲಿರುವಂತಹ ಆತ್ಮೀಯರಾದ ಈ ಭಾಗದ ಶಾಸಕರಾದ ಭರತ್ ಶೆಟ್ಟರವರೇ, ಅದೇ ಥರ ಈ ಭಾಗದ ಕಾರ್ಪೊರೇಟರ್ ಆಗಿರುವಂತಹ ಲೋಕೇಶ್ರವರೇ, ಅದೇ ಥರ
ವರುಣ್ ಚೌಟಾರ್ ಅವರೇ ಮತ್ತು ಈ ಸಮಾರಂಭದ ಅಧ್ಯಕ್ಷರೇ, ಎಲ್ಲ ಗಣ್ಯಾಧಿ ಬಂಧುಗಳೇ, ಬಹಳ ಸಂತೋಷ ಆಗ್ತಾ ಇದೆ. ಅಂದಿನ ಕನಸು ಇವತ್ತು ನನಸಾಗಿ ಒಂದು ಭವ್ಯ ಸಮುದಾಯನ ಭವನವಾಗಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಅನುಗ್ರಹದ ಮೂಲಕ ಇದು ಎದ್ದು ನಿಂತಿದೆ. ಈ ಭಾಗದ ಸರ್ವ ಹಿಂದುಳಿದ ವರ್ಗಗಳಿಗೆ ಒಂದು ವಿಶೇಷವಾದ ಶಾಂತಿಯ ಒಂದು ಬೀಡಾಗಿದೆ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಭಾಳ ಸಂತೋಷ ಪಡ್ತಾ ಇದ್ದೇನೆ. ಬಹುಶಃ ದೇವರ ಅನುಗ್ರಹ, ನಾನು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಮೇಲಿಟ್ಟಿರುವಂತಹ ಪ್ರೀತಿ, ಆ ಪ್ರೀತಿ ಯಾಕೆ ಅಂತ ಹೇಳಿದರೆ ಒಂದೇ ಜಾತಿ, ಒಂದೇ ಮತ, ಒಂದೇ ಕುಲ, ನಾವು ಮಗುವಾಗಿ ಹುಟ್ಟಿ ಬಂದಿದ್ದೇವೆ. ಸಾವು ಖಚಿತವಾಗಿದೆ. ಆ ಹುಟ್ಟು ಸಾವಿನ ಮಧ್ಯೆ ಈ ಭೂಮಿಯಲ್ಲಿದ್ದರೆ ನಾವು ನಮ್ಮೊಂದಿಗೆ ಇತರರನ್ನು ಸೇರಿಸಿಕೊಂಡು ನಮ್ಮ ಅನುಗ್ರಹ ದೇವರ ಮೂಲಕ ನಡೆಯಲೇಬೇಕಾಗುತ್ತದೆ ಅಂತ ಹೇಳುವಂತಹ ಮಾತಿನೊಂದಿಗೆ ಸ್ವಾಮೀಜಿಯವರು ಪೂಜ್ಯ ಶಿವಾನಂದ ಶಾಂತಿ ಇವರನ್ನು ನಾವು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಆಸೀನರಾಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಬಹುಶಃ ಅನೇಕ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಈ ಮಣ್ಣಿನಲ್ಲಿ ಕಾಲಿಟ್ಟ ನಂತರ ಒಂದೇ ಜಾತಿ ಒಂದೇ ವರ್ಗದ ಮೂಲಕ ಯಾವ ರೀತಿಯಲ್ಲಿ ತನ್ನ ಚಿಂತನೆಯನ್ನು ಲೋಕಕ್ಕೆ ಅರ್ಪಣೆ ಮಾಡಿದರೋ, ಅದೇ ಥರ ಯಾವ ರೀತಿಯಲ್ಲಿ ವಿದ್ಯಾಭ್ಯಾಸಕ್ಕೆ ಅವರು ಮಹತ್ವವನ್ನು ಕೊಟ್ಟರೋ, ಅದೇ ಥರ ಇವತ್ತು ಮೇಲ್ವರ್ಗ ಕೆಳವರ್ಗ ಅಂತ ಹೇಳುವಂತಹ ತಾರತಮ್ಯವನ್ನು ನಿವಾರಿಸಲಿಕ್ಕೆ ಅವರು ಮಾಡಿದಂತಹ ಅನೇಕ ಕೊಡುಗೆಗಳ ಮೂಲಕ ಅವರೊಂದು ಪವಾಡ ಪುರುಷರಾಗಿ ಹೊರಹೊಮ್ಮಿರುವಂತಹದ್ದು ದೇವರ ಅನುಗ್ರಹ ಅಂತ ಹೇಳುವಂಥ ಮಾತಿನೊಂದಿಗೆ ನಾನು ಅವರ ಪುಣ್ಯ ಸ್ಥಳವಾಗಿರುವಂತಹ ಶಿವಗಿರಿಗೆ ಅವರ ಒಂದು ಫಾಲೋವರ್ ಆಗಿ ಹೋಗಿ ಅಲ್ಲಿ ಅವರ ಆ ಒಂದು ಪ್ರದೇಶಕ್ಕೆ ಹೋಗಿ ಅವರ ಆ ಪುಣ್ಯ ಸ್ಥಳವನ್ನು ಸಂಪರ್ಕಿಸುವಂತಹ ಅನುಗ್ರಹ ದೇವರ ಮೂಲಕ ಆಗಿದೆ ಅಂತ ಹೇಳುವಂಥ ಮಾತನ್ನು ಹೇಳಿ, ಬಹುಶಃ ನಾನು ಶಾಸಕನಾಗಿದ್ದಂತಹ ಸಂದರ್ಭದಲ್ಲಿ ನನಗೆ ಏನೋ ದೇವರ ಅನುಗ್ರಹ ಅವರ ಮೇಲಿಟ್ಟಿರುವಂತಹ ಪ್ರೀತಿಯ ಮೂಲಕ ನನ್ನ ಕ್ಷೇತ್ರದಲ್ಲಿ ಈ ಸಮುದಾಯ ಭವನ ಸೇರಿ 24 ಸಮುದಾಯ ಭವನಕ್ಕೆ ಸರ್ಕಾರದ ಬರುವಂಥ ಅನುದಾನವನ್ನು ಕೊಡುವಂತಹ ಮಹತ್ವದ ಕೆಲಸವನ್ನು ಮಾಡಿದ್ದೇನೆ. ಬಹುಶಃ ಇದಕ್ಕೂ ನನ್ನ ಕಿಂಚಿತ್ ಸೇವೆ ಪ್ರಾರಂಭವಾಗಿದೆ ಅಂತ ಹೇಳುವಂತಹ ಮಾತು ದೇವರ ಅನುಗ್ರಹದ ಮೂಲಕ ತಮಗೆ ತಿಳಿಸುತ್ತಾ, ನಿಮ್ಮ ಆಶೀರ್ವಾದ ಅನುಗ್ರಹ ಬಹುಶಃ ಇದು ಬಹಳ ಸುಂದರ ಭವ್ಯವಾದ ಭವನವಾಗಿ ಹೊರಹೊಮ್ಮಿದೆ. ಇಲ್ಲಿ ತಾವು ಮ್ಯಾನೇಜ್ಮೆಂಟ್ ಕಮಿಟಿ ಅಧ್ಯಕ್ಷರ ಮೂಲಕ ಇಟ್ಟಿರುವಂತಹ ಒಂದೇ ಒಂದು ಭಾವನೆ, ಅನೇಕ ಬಡವರ್ಗದ ಜನರಿಗೆ ಇವತ್ತು ಇದು ಅತ್ಯಂತ ಕಡಿಮೆ ದರದಲ್ಲಿ ಒಂದು ಮದುವೆ ಸಮಾರಂಭ ಅಥವಾ ಇನ್ನಿತರ ಯಾವುದೇ ಸಮಾರಂಭಕವಾಗಿ ನಾವು ಕೊಡುತ್ತೇವೆ ಅಂತ ಹೇಳುವಂತಹ ತೀರ್ಮಾನ ಮಾಡಿರುವಂತಹದ್ದು ತಮ್ಮ ವಿಶೇಷತೆ ಅಂತ ಹೇಳುವಂಥ ಮಾತನ್ನು ಹೇಳಿ ದೇವರು ತಮಗಿದಕ್ಕೆ ಕೃಪಿಸಲಿ. ಖಂಡಿತವಾಗಿಯೂ ಇದರ ಮೂಲಕ ಈ ಭಾಗದ ಸರ್ವರು ಶಾಂತಿಯ ತೋಟವಾಗಿ ನಾವೆಲ್ಲರೂ ಜಾತಿ ಮತ ಭೇದದ ಅಡ್ಡಗೋಟೆಯ ಪರಿವೆಯನ್ನು ಬಿಟ್ಟು ಒಂದಾಗಿ ಬದುಕುವಂತಹ ಕೃಪೆಯನ್ನು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಮೂಲಕ ಆಗಲಿ ಅಂತ ಹೇಳುವಂತಹ ಸಲಹೆಯನ್ನು ಹೇಳಿ ನನ್ನ 2 ಮಾತುಗಳಿಗೆ ಕೊನೆಯಾಡ್ತೇನೆ. ಜೈ ಹಿಂದ್. ಧನ್ಯವಾದಗಳು ಶ್ರೀ ಮೊಯ್ದೀನ್ ಭಾವಾಯವರಿಗೆ. ಈ ಸಮುದಾಯ ಭವನದ ಅಡಿಪಾಯಕ್ಕೆ ಪ್ರೇರಣೆಯಾಗಿರುವಂತಹ ಮೊಯ್ದೀನ್ ಭಾವ ಇವರು ನಮ್ಮ ಸ್ಮರಣಿಕೆಯನ್ನು ಸ್ವೀಕರಿಸಬೇಕು, ನಮ್ಮ ಅಭಿನಂದನೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಅತ್ಯದ್ಭುತ ಸುವರ್ಣ ಅಕ್ಷರದಲ್ಲಿ ಬರೆಯುವಂಥ ಒಂದು ಕಾರ್ಯ. ಈ ಸಮುದಾಯ ಭವನದ ಅಡಿಪಾಯಕ್ಕೆ ಪ್ರೇರಣೆಯಾಗಿರುವಂತಹ ಮೊಯ್ದೀನ್ ಭಾವ ಹಾಗೂ ಆ ಕಟ್ಟಡ ಮುಂದೆ ಎತ್ತರಕ್ಕೆ ಏರಿಸಲು ಕಾರಣಕರ್ತರಾದ ಭರತ್ ಶೆಟ್ ಇವರಿಂದ ಅಭಿನಂದನೆ. ಧನ್ಯವಾದಗಳು. ನಮ್ಮ ಪ್ರೀತಿಯ ಕಾಣಿಕೆಯನ್ನು ಸ್ವೀಕರಿಸಿದಂಥ ಮೊಯ್ದೀನ್ ಭಾವ ಆಗಿರೋ ವೇದಿಕೆಯಲ್ಲಿರುವಂತಹ ಗಣ್ಯಾತಿ ಗಣ್ಯರಿಗೂ ಧನ್ಯವಾದಗಳು. ಬ್ರಹ್ಮಶ್ರೀ ನಾರಾಯಣ ಗುರುಗಳ ಆಶೀರ್ವಾದವನ್ನು ಬೇಡುತ್ತಾ, ಬ್ರಹ್ಮಶ್ರೀ ನಾರಾಯಣ ಗುರು ಸಮಾಜ ಸೇವಾ ಸಂಘದ ವತಿಯಿಂದ ನಡೆಯುತ್ತಿರುವಂಥ ಶ್ರೀ ಗುರುಗಳಿಗೆ ಕಲಾಭಿಷೇಕ, ಸಮುದಾಯ ಭವನದ ಉದ್ಘಾಟನೆ ಮತ್ತು ಭಜನಾ ಮಂಗಳೋತ್ಸವ ಇದೆಲ್ಲ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂಥ ನಮ್ಮೆಲ್ಲರಿಗೂ ಸಹ
ಆಶೀರ್ವಚನ ನೀಡಲಿಕ್ಕಿರುವಂಥ ಶಿವಗಿರಿ ಮಠದ ಶ್ರೀ ಶ್ರೀ ಸತ್ಯಾನಂದ ತೀರ್ಥ ಸ್ವಾಮೀಜಿಯವರ ಪಾದಗಳಿಗೆ ನಮಿಸುತ್ತಾ, ಹಾಗೆ ವೇದಿಕೆಯಲ್ಲಿ ಅತಿಥಿಗಳಾಗಿ ವಿರಾಜಮಾನರಾಗುವಂಥ ಶ್ರೀ ಸೂರಜ್ ಕುಮಾರ್ ಕಲ್ಯರವರೇ, ಶ್ರೀ ಸದಾನಂದ ಪೂಜಾರಿ ಅವರೇ, ಶ್ರೀ ಪದ್ಮರಾಜ್ ಅವರೇ, ಶ್ರೀ ರಕ್ಷಿತ್ ಶಿವರಾಮ್ ಅವರೇ, ಡಾಕ್ಟರ್ ರಾಜಾರಾಮ್ ಅವರೇ, ಲೋಕೇಶ್ ಬಳ್ಳಾಜಿ ಅವರೇ, ವರುಣ್ ಚೌಟ್ರವರೇ, ಕುಮಾರಿ ಶ್ವೇತಾರವರೇ, ಅಧ್ಯಕ್ಷರಾದಂಥ ಪದ್ಮನಾಭ್ ಸಾಲೇನವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿ ಗಣ್ಯರೇ, ನೆರವಂಥ ಈ ಭಾಗಕ್ಕೆ, ಈ ಮಂದಿರಕ್ಕೆ, ಈ ಸಮಾಜ ಭವನಕ್ಕೆ, ಈ ಸಂಘಕ್ಕೆ ಸಂಬಂಧಪಟ್ಟಂಥ ನನ್ನ ಎಲ್ಲ ಬಂಧು ಭಗಿನಿಯರೇ, ಬಹುಶಃ ಬ್ರಹ್ಮಶ್ರೀ ನಾರಾಯಣಗುರು ಸಮಾಜ ಸೇವಾ ಸಂಘದ ಹಲವಾರು ವರ್ಷಗಳ ಹೋರಾಟ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇವತ್ತು ಆ ಕನಸು ನನಸಾಗಿದೆ. ಈ ಕನಸು ನನಸಾಗಲಿಕ್ಕೆ ಆ ಸಂಘದ ಅಧ್ಯಕ್ಷರಾದಿಯಾಗಿ ಎಲ್ಲ ಪದಾಧಿಕಾರಿಗಳು ಸಹ ಅವರದ್ದೇ ಆದ ರೀತಿಯಿಂದ ಹಲವಾರು ಸಮಸ್ಯೆಗಳನ್ನು ಎದುರಿಸಿ ಆ ಸಮಸ್ಯೆಗಳನ್ನೆಲ್ಲ ಜಯಿಸಿ ಇವತ್ತು ಭಾಳ ಸಂತೋಷದಿಂದ, ಅಂದರೆ ಪ್ರತಿಯೊಬ್ಬರ ಮುಖದಲ್ಲಿ ಸಹ ಗೊತ್ತಾಗ್ತದೆ, ಏನೋ ಒಂದು ಕಷ್ಟವನ್ನು ಅನುಭವಿಸಿದ್ದಾರೆ. ಇವತ್ತೆಲ್ಲರ ಮುಖದಲ್ಲಿ ಗೊತ್ತಾಗ್ತದೆ, ಯಾರೆಲ್ಲ ಪದಾಧಿಕಾರಿಗಳಿದ್ದಾರೆ ನೀವು ಒಬ್ಬರ ಮುಖವನ್ನು ನೋಡಿದರೆ ಗೊತ್ತಾಗ್ತದೆ, ಏತ ಕಷ್ಟ ಏನು ಬಡತೆ ಹೆಂಗೆ ಗೊತ್ತುಂಡು ಅನ್ನುವಂಥ ಮುಖ ಎಲ್ಲರ ಹತ್ರ ಸಹ ಉಂಟು. ಯಾಕಂತ ಹೇಳಿದ್ರೆ ಇದು ಸಣ್ಣದಾದ ಒಂದು ಕೆಲಸ ಅಲ್ಲ. ಮೊಯ್ದೀನ್ ಬಾವರವರು ಮಾಜಿ ಶಾಸಕರು, ಅವರ ಶಾಸಕತ್ವದ ಅವಧಿಯಲ್ಲಿ ಇರುವ ಆ ಸಮಯದಲ್ಲಿ 20 ಲಕ್ಷದ ಕೊಡುಗೆಯನ್ನು ಆಗ ಕೊಟ್ಟಿದ್ದರು. ನಂತರ ಅದೆಲ್ಲರೂ ಸಹ ಅವ್ರು ಹೇಳಿದ್ರು, ಈಗ ಎಲ್ಲ ಒಳ್ಳೆ ರೀತಿಯಿಂದ ಸಾಕ್ತಾ ನಮಗೊಂದು ಧೈರ್ಯ ಇತ್ತು ಎಲ್ಲರಿಗೂ ಸಹ. ನಡುವಲ್ಲಿ ಈ ಕೊರೋನಾ ಬಂದ ನಂತರ ಎಲ್ಲರೂ ಸಹ ಒಂದು ಸಲ ಸಮಸ್ಯೆಗಳನ್ನು ಎದುರಿಸಬೇಕಾಯಿತು. ಬಹುಶಃ ಕೊರೋನಾ ಬರಲಿಕ್ಕಿಂತ ಮುಂಚೆ ನಾನು ನನ್ನ ವೈಯಕ್ತಿಕ ಕಾರಣಗಳಿಗಾಗಿ ಇಲ್ಲಿ ಬಂದಾಗ ಏನು ಹೇಳಿದ್ರಾಗ ಪ್ರಸಾದ ಬಿದ್ದದ್ದು, ನಾನು ಎಲ್ಲ ಕಡೆ ಹೋದಾಗ ಸಹ ನನಗೊಂದು ಹೇಳ್ತೇನೆ. ಯಾಕಂದರೆ ನಮ್ಗೆ ಆ ಮೂಮೆಂಟಲ್ಲಿ ನಿಂತಾಗ ರೋಮಾಂಚನ ಆಗೋದು ನಮಗೆ ಮಾತ್ರ ಗೊತ್ತೇ, ಒಂದು ಸತಿ ರೋಮ ಎಲ್ಲ ಸತ್ತು ನಿಂತು ಬಿಡ್ತದೆ. ಆಗ ನಾನು ಹೇಳಿದೆ, ನಾನು ಶಾಸಕನಾಗಿ ಆಗದೇ ಇರಲಿ, ಆಗ ನಾವು ಇಲೆಕ್ಷನ್ ನಾಮಿನೇಷನ್ ಹಾಕಿ ಬಂದು ಪ್ರಸಾದ ತಗೊಳೋದಷ್ಟೇ. ಪ್ರಸಾದ ಬಿದ್ದಿದೆ, ಶಾಸಕನಾದರೆ ಖಂಡಿತ ಶಾಸಕ ನಿಧಿಯಿಂದ ನಾನು ಇದನ್ನು ಕಂಪ್ಲೀಟ್ ಮಾಡುವಂಥ ಕೆಲಸವನ್ನು ಮಾಡ್ತೇನೆ. ಒಂದು ವೇಳೆ ಸಮಸ್ಯೆ ನನಗೆ ದುಡ್ಡು ಬಂದರೆ, ದುಡ್ಡು ಸಿಗದಿದ್ದರೆ ನನ್ನ ಸ್ವಂತ ಕೈಯಿಂದ ಖರ್ಚು ಮಾಡಿ ಆದರೂ ತೊಂದರೆ ಇಲ್ಲ, ನಾನು ಇದನ್ನು ಮಾಡಿ ಮುಗಿಸ್ತೇನೆ ಅನ್ನುವಂಥ ಮಾತನ್ನು ನಾನಾಗ ಅಧ್ಯಕ್ಷರು ಮತ್ತು ಎಲ್ಲರಿಗೂ ಸಹ ನಾನು ಕೊಟ್ಟಿದ್ದೆ. ಅದಾದ ನಂತರ ಸರ್ಕಾರದಿಂದ ನಾನಾಗ ಇಮಿಡಿಯೇಟಾಗಿ ನಮ್ಮ ಹತ್ರ ಆಗ MLA ನಾನಾಗಿದ್ದರೂ ಸಹ ಸರ್ಕಾರ ನಮ್ಮದಿರಲಿಲ್ಲ, ಸ್ವಲ್ಪ ಬೇರೆ ಸರ್ಕಾರ ಇತ್ತು, JDS ಮತ್ತು ಕಾಂಗ್ರೆಸ್ನ ಸರ್ಕಾರ ಇತ್ತು. ಆದರೂ ಸಹ MLA ಫಂಡ್ನಿಂದ ನಾನು 5 ಲಕ್ಷವನ್ನು ಆಗ ಕೊಟ್ಟೆ, ಉಳಿದದನ್ನು ನೀವು ಮಾಡ್ತಾ ಹೋಗಿ ಮಾಡುವ ಅಂತ ಹೇಳಿದೆ. ನಡುವೆಯಲ್ಲಿ ಕೋವಿಡ್ ಬಂತು. ಕೋವಿಡ್ನ ಸಮಸ್ಯೆ ಬಂದಾಗ ನಮಗೆ ಎಲ್ಲರಿಗೂ ಸಹ ಅಭಿವೃದ್ಧಿ ಫಂಡು ಅದು ಇದು ಎಲ್ಲ ಕೈ ಕಟ್ಟಿದ ಕಾರಣಕ್ಕಾಗಿ ನಾವು ಜೀವ ಉಳಿಸೋದೇ ಮುಖ್ಯವಾದ ಕಾರಣಕ್ಕಾಗಿ ಸ್ವಲ್ಪ ಸಮಸ್ಯೆ ಆಯಿತು. ನಂತರ ಮೊನ್ನೆ ಪುನಃ ಹೇಳಿದರು ನನಗೆ 2 ತಿಂಗಳ ಹಿಂದೆ. ಆಗ ನಾನು ಮಾತು ಕೊಟ್ಟಿದ್ದೆ, ನೀವು ಏನು ಟೆನ್ಷನ್ ಮಾಡಬೇಡಿ, ಸರ್ಕಾರದಲ್ಲಿದ್ದರೆ ನಾನು ಕೊಡ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ದೆ, ನೀವು ಹೆದರಬೇಡಿ, ನೀವು ಮುಂದುವರಿಸಿ ಅಂತ ಹೇಳಿದರು. ಮುಂದುವರಿಸಲಿಕ್ಕೆ ದುಡ್ಡು ಬೇಕಲ್ಲ. ಆಗ ನಾನು ನನ್ನದೇ ಒಬ್ಬ ಗುರ್ತದ ಕಾಂಟ್ರಾಕ್ಟ್ರನ್ನ ಇಲ್ಲಿ ಕಳಿಸಿದೆ, ನೀವು 10, 15, 20 ಎಷ್ಟು ಅಂತ ನೀವು ಮಾಡಿಕೊಡಿ, ನಿಮಗೆ ವ್ಯವಸ್ಥೆನ ಸರ್ಕಾರದಿಂದ ಮಾಡದಿದ್ದರೆ ನಾನು ಮಾಡಿಕೊಡ್ತೇನೆ ಅನ್ನುವಂಥ ಮಾತನ್ನು ಹೇಳಿ ಕಂಪ್ಲೀಟ್ ಮಾಡಿಕೊಡಿ. ಈ ವ್ಯವಸ್ಥೆನ ನನಗೆ ಇನಾಗ್ರೇಷನ್ಗಿಂತ ಮುಂಚೆ ಕಂಪ್ಲೀಟ್ ಮಾಡಿಕೊಡಿ, ದುಡ್ಡಿನ ವ್ಯವಸ್ಥೆ ನೀವು ನನ್ನ ನಂಬ್ತಿರಲ್ಲ ಅಂತ ಹೇಳಿದೆ. ಅವ್ರು ಹೇಳಿದೆ, ಭರತಣ್ಣ ಇರು ಪಂಡಿನ ಪಾತ್ರ ಹಿಂಗೆ ಗೊತ್ತುಂಡು, ಈ ಸರ್ಕಾರದ ಜನ ಇರು ಕೈಟಂಡಲ್ಲ ಕೊರ್ಪೇರು ಬಂದ್ಪುನ ಧೈರ್ಯ ಉಂಡು ಅಂತ ಪಂಡೇರು. ಹಾಗಾಗಿ ಅಂತೂ ಇದೆಲ್ಲ ನೀವೆಲ್ಲ ಎಲ್ಲ ದಾನಿಗಳು ಸಹ ಮೇಲಿದ್ದಾರೆ, ಎಲ್ಲರೂ ಸಹ ಹಿರಿಯರು ಸೇರಿ ಅವರವ್ರದ್ದೇ ರೀತಿಯಲ್ಲಿ ಸೇವೆಯನ್ನು ಮಾಡ್ತಾ ಏನೋ ಒಂದು ಕಡೆ ಇದನ್ನು ನಾವೀಗ ಉದ್ಘಾಟನೆಯನ್ನು ಮಾಡಿದ್ದೇವೆ. ಬಟ್ ಸ್ವಾಮೀಜಿಯವ್ರ ಹತ್ರ ಮಾತಾಡ್ತಾ ಇರುವಾಗ ಅವರು ಸಹ ಹೇಳಿದರು, ಇಂಥ ಒಂದು ಯೋಜನೆ ಮಾಡಿದ ನಂತರ ಇದರ ಉಪಯೋಗ ಸಾರ್ವಜನಿಕರಿಗೆ ಬರಬೇಕಾದ್ರೆ ಬಡವರು ಇರ್ಬೋದು, ಅಥವಾ ಇಲ್ಲಿನ ಮೆಂಬರ್ಸ್ ಇರ್ಬೋದು, ಸಂಘದ ಜವಾಬ್ದಾರಿಯುತ ಪದಾಧಿಕಾರಿಗಳಿರ್ಬೋದು, ಇವರೆಲ್ಲ ಕಾರ್ಯಕ್ರಮ ಆಗುವಾಗ ಸ್ವಲ್ಪ ಕಮ್ಮಿ ದರದಲ್ಲಿ ಅವರಿಗೆ ಬಡವರಿಗೆ ಸಹಾಯ ಆಗುವಂಥ ವ್ಯವಸ್ಥೆಯನ್ನು ನಾವು ಇಲ್ಲಿ ಮಾಡಿದರೆ, ಏನು ನಾರಾಯಣ ಗುರು ಅವರ ಹೆಸರಲ್ಲಿ ನಾವು ಇದನ್ನು ಮಾಡ್ತಾ ಇದ್ದೇವೆ, ಅದಕ್ಕೊಂದು ಪುರುಷಾರ್ಥ ಸಾಧನೆ ನಾವು ಏನು ಮಾಡಲಿಕ್ಕೆ ಹೋಗಿದ್ದೇವೆ ಅದಕ್ಕೊಂದು ಅರ್ಥ ಬರ್ತದೆ ಅನ್ನುವಂಥ ಮಾತನ್ನು ಸಹ ಅವ್ರು ಹೇಳಿದರು. ನಾನು ಸಹ ಖಂಡಿತವಾಗಿ ಒಪ್ತೇನೆ. ಯಾಕಂತ ಹೇಳಿದ್ರೆ ನೀವು ಯಾವ ಕಷ್ಟದಲ್ಲಿ ನೀವು ಮಾಡಿದಿರಿ ಅಂತ ಗೊತ್ತು ನಿಮಗೆ. ಹಾಗಾಗಿ ಬಡವರ ಕಷ್ಟವನ್ನು ಸಹ ಸ್ವಲ್ಪ ಕಣ್ಣೀರಿಸೋ ಪ್ರಯತ್ನ, ಅವರಿಗೆ ಏನೋ ಸಣ್ಣ ಡಿಸ್ಕೌಂಟನ್ನು ಕೊಟ್ಟರೆ ಖಂಡಿತ ಭಾಳ ಒಂದು ದೊಡ್ಡದಾದ ಕೆಲಸವಾಗ್ತದೆ ಅನ್ನೋದು ನಮ್ಮ ನಂಬಿಕೆ. ಮತ್ತೊಂದು ಮುಖ್ಯವಾದ ವಿಷಯ ಅಂತ ಹೇಳಿದ್ರೆ, ಈ ಕಾಲಘಟ್ಟದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರು ಅವರ
ವಾಕ್ಯಗಳೇನುಂಟು, ಅವರ ಯೋಚನೆಗಳೇನುಂಟು, ಅವರ ವಿಷಯಗಳೇನುಂಟು, ನಾನು ಎಲ್ಲ ಕಡೆ ಹೋದಾಗ ಸಹ ಈ ಮಾತನ್ನು ಸಹ ಹೇಳ್ತಾ ಇರ್ತಾನೆ. ನಮ್ಮ ಮನೆಯ ಮಕ್ಕಳಿಗೆ ನಾರಾಯಣ ಗುರುವರು ಜೀವಿತಾವಧಿಯಲ್ಲಿ ಯಾವ ಕಷ್ಟಗಳನ್ನು ಎರಿಸಿದ್ರು, ಯಾವ ತಾರತಮ್ಯಗಳನ್ನು ಮೆಟ್ಟಿ ನಿಂತು ಸಮಾಜ ಸುಧಾಕರಾಗಿ, ನಮಗೆಲ್ಲರೂ ಸಹ ಅವರ ಆಧ್ಯಾತ್ಮಿಕತೆಯ ಒಂದು ಶಿಖರವನ್ನು ಏರಿದರೂ ಸಹ ಸಮಾಜದಲ್ಲಿ ಸುಧಾರಕರಾಗಿ ಒಂದು ಮೂಡಿ ಬಂದಂಥ ಆಧ್ಯಾತ್ಮಿಕತೆಯೊಂದಿಗೆ ಅದನ್ನು ಸೇರಿಸ್ಕೊಂಡು ಬಂದಂಥ ಒಂದು ಮಹಾನ್ ಚೈತನ್ಯ ಅಂತ ಹೇಳಿದ್ರೆ ಬ್ರಹ್ಮಶ್ರೀ ನಾರಾಯಣ ಗುರು ಅವರು. ಆ ವಿಷಯಗಳನ್ನು ನಮ್ಮ ಮನೆ ಮಕ್ಕಳಿಗೆ ಈಗ ಹೇಳಿದಿದ್ರೆ ಮುಂದಿನ ಪೀಳಿಗೆಗೆ ನಾರಾಯಣ ಗುರು ಅವರು ಏನು ಮಾಡಿದ್ದಾರೆ ಅಂತ ಗೊತ್ತಾಗೋದಿಲ್ಲ. ನಾವು ಎಲ್ಲಿ ಹೋದರೂ ಸಹ ನಾರಾಯಣ ಗುರುಗಳ ಮಂದಿರ ಇರ್ತದೆ, ಸಭಾಭವನ ಇರ್ತದೆ, ಯಾಕಂದರೆ ನೀವೆಲ್ಲ ಹಿರಿಯರು ಮಾಡಿರ್ತೀರಿ. ಮುಂದಿನ ಪೀಳಿಗೆಗೆ ನಾರಾಯಣ ಗುರು ಅವರು ಯಾವ ವರ್ಚಸ್ನಲ್ಲಿ ಏನು ವಿಷಯ ಅನ್ನೋದನ್ನು ಅವರಿಗೆ ತಿಳಿ ಹೇಳಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ. ನಾನು ಯಾವಾಗ ಸಹ ಹೇಳ್ತೇನೆ, ಎಲ್ಲರೂ ಸಹ ಬಿಲ್ಲ ಸಮಾಜದಲ್ಲಿ ಕೆಲವು ಕಾರ್ಯಕ್ರಮಗಳಾದಾಗ ಹೇಳ್ತಾರೆ, ನಾನಾಗ ಕರೆಕ್ಟಾಗಿ ಹೇಳ್ತೇನೆ. ಯಾಕಂದರೆ ನಾರಾಯಣ ಗುರು ಅಂತರೂ ಒಂದು ಸಮಾಜಕ್ಕೆ ಸೀಮಿತವಾದಂಥ ಒಂದು ವ್ಯಕ್ತಿ ಅಲ್ಲ. ಆ ಸಮಾಜದಲ್ಲಿ ಹುಟ್ಟಿದ್ದಾರೆ, ಸಮಾಜಕ್ಕೆ ಗೌರವವನ್ನು ತಂದಿದ್ದಾರೆ. ಆದರೆ ಉಳಿದ ಸಮಾಜದವರ ಕಣ್ಣನ್ನು ತೆರೆಸ್ತಾ ಅವ್ರಿಗೆ ಸಹ ದಾರಿದೀಪವನ್ನು ತೋರಿಸುವಂಥ ಕೆಲಸ ಮಾಡಿದಂಥ ವ್ಯಕ್ತಿತ್ವ ಯಾರಾದರೂ ಇದ್ದರೆ ಅದು ಬ್ರಹ್ಮಶ್ರೀ ನಾರಾಯಣ ಗುರುಗಳು. ಅವರ ಜೀವಿತಾವಧಿಯಲ್ಲಿ ಏನೆಲ್ಲ ಮಾಡಿದರು ನಿಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ ಅಂತ ನಾನು ಅಂದ್ಕೊಂಡಿದ್ದೇನೆ. ನಾನು ಅದರ ಬಗ್ಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ, ಯಾಕಂದರೆ ನಮ್ಗೆ ಗೊತ್ತಿರಲೇಬೇಕು. ಬಹುಶಃ ಇವರ ಸ್ವಾಮೀಜಿಯವರ ಹತ್ರ ಮಾತಾಡ್ತಾ ಹೇಳಿದರು, ಒಂದು ಸತಿ ನೀವು ಅಲ್ಲಿ ಶಿವಗಿರಿ ಹತ್ರ ಬರಬೇಕು ಅನ್ನುವಂಥ ಮಾತನ್ನು ಸಹ ನನಗೆ ಹೇಳಿದರು. ನಾನು ಡಿಸೆಂಬರಲ್ಲಿ ಹೋಗಬೇಕಂತಿದ್ದೆ, ಏನೋ ಒಂದು ಬೇರೆ ಬೇರೆ ಕೊರೋನಾದ ಕಾರಣಗಳಿಗಾಗಿ ನಮ್ಮ ಶಿವಗಿರಿಗೆ ಭೇಟಿ ಕೊಡಲಿಕ್ಕೆ ಆಗಲಿಲ್ಲ. ಬಹುಶಃ ನಮ್ಮ ನೆಚ್ಚಿನ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಸಹ 70 ಕೋಟಿಯಷ್ಟು ಹಣವನ್ನು ಡೈರೆಕ್ಟಾಗಿ ಶಿವಗಿರಿ ಮಠಕ್ಕೆ ಕೊಟ್ಟಿದ್ರು. 70 ಕೋಟಿ, 1 ಕೋಟಿ 2 ಕೋಟಿ 3 ಕೋಟಿ ಏನಲ್ಲ, 70 ಕೋಟಿಯಷ್ಟು ಹಣವನ್ನು ಡೈರೆಕ್ಟಾಗಿ ಕೊಟ್ಟಿದ್ದರು. ಆಗ ಏನಾಗ್ತದೆ ಅಂತ ಹೇಳಿದ್ರೆ ಅದನ್ನು ಮಾಡಲಿಕ್ಕೆ ಒಂದು ಸ್ಪೆಷಲಾಗಿ ಕಮಿಟಿ ಬಂದಿತ್ತು. ಕಮಿಟಿ ಬಂದು ಶಿವಗಿರಿಯ ಮಠದ ಶಿವಗಿರಿ ಆಶ್ರಮದ ಎಲ್ಲ ವ್ಯವಸ್ಥೆಗಳನ್ನು ನೋಡಿ ಅಲ್ಲಿಗೆ ಡೈರೆಕ್ಟ್, ಅಂದರೆ ನಮಗೆ ಕೇಂದ್ರ ಸರ್ಕಾರದ ಹಣ ಯಾವಾಗಲೂ ರಾಜ್ಯ ಸರ್ಕಾರಕ್ಕೆ ಬರ್ತದೆ, ರಾಜ್ಯ ಸರ್ಕಾರದಿಂದ MLAಗಳ ಥ್ರೂ ಅದು ಹೋಗ್ತದೆ ಪುನಃ. ಆದರೆ ಅಲ್ಲಿ ಮೋದಿಯವರು ಇದು ದುರ್ಬಳಕೆ ಆಗಬಾರ್ದು ಅನ್ನುವಂಥ ಒಂದು ಕಾರಣಕ್ಕಾಗಿ ಆ 70 ಕೋಟಿಯಷ್ಟು ಹಣವನ್ನು ಡೈರೆಕ್ಟಾಗಿ ಸೆಂಟ್ರಲ್ ಗೌರ್ಮೆಂಟಿಂದ ಶಿವಗಿರಿ ಮಠಕ್ಕೆ ಸಿಕ್ಕುವಂಥ ಕೆಲಸವನ್ನು ಮಾಡಿದರು. ಧನ್ಯವಾದಗಳು. ಡಾಕ್ಟರ್ ಭರತ್ ಶೆಟ್ಟಿ ವೈ ಇವರ ಸಹಾಯ ಸಹಕಾರ ಇನ್ನು ಮುಂದೆಯೂ ಸಂಸ್ಥೆಗೆ ಇರಲಿ ಅನ್ನುವ ಆಶಯದೊಂದಿಗೆ ಪ್ರೀತಿಪೂರ್ವಕವಾಗಿ ನಾವು ಅಭಿನಂದಿಸ್ತಾ ಇದ್ದೇವೆ. ಇವರ ರಾಜಕೀಯ ಬದುಕು ಉಜ್ವಲವಾಗಲಿ. ಬ್ರಹ್ಮಶ್ರೀ ನಾರಾಯಣ ಗುರುಗಳ ಆಶೀರ್ವಾದ ಶ್ರೀಯುತರಿಗಿರಲಿ ಅನ್ನುವ ಆಶಯದೊಂದಿಗೆ ಪ್ರೀತಿಪೂರ್ವಕವಾಗಿ ಅಭಿನಂದಿಸಿದ್ದೇವೆ, ಸನ್ಮಾನಿಸಿದ್ದೇವೆ. ಅವತಾರವರಿಷ್ಟಂತಂ ಸರ್ವಾನುಗ್ರಹದಾಯಿನಂ ನಾರಾಯಣ ಗುರುಂ ವಂದೇ ಸರ್ವಮಂಗಳಸಿದ್ಧಯೇ. ಜಯ ನಾರಾಯಣ ಗುರುಪ್ರಿಯೇ ಶಿವಗಿರೀಶ್ವರಿ ಶಾರದೆ ಚತಿರಾಕ್ಷಾಕ್ಷಿ ಶರಶ್ಚಂದ್ರಮರೀಚಿಗೆ. ಬ್ರಹ್ಮಶ್ರೀ ನಾರಾಯಣ ಗುರು ಸಮಾಜ ಸೇವಾ ಸಂಘ ಕಾಟಿಪಲ್ಲ ನೆತ್ತ ಗುರುಕುಲಿಗೆ ಕಲಶಾಭಿಷೇಕ ಸಮುದಾಯ ಭವನ ಉದ್ಘಾಟನೆ ಅಂಜನೆ ಭಜನೆ ಮಂಗಳೋತ್ಸವದ ಈ ಪುಣ್ಯ ದಿನಟ್ಟು ನಡಪಣಂಚಿತ್ತಿನ ಈ ಸಭಾ ಕಾರ್ಯಕ್ರಮ ಜೋಕುಲಂತೆ ಮಣಿಪಂದೆ ಕೊಲ್ಲೋಡು ದಯದೀದ್ ಎನ್ನ ಮೋಕ್ಯದ ಜೋಕುಲು ದೇವಣ್ಣನಿಕಲ್ನ ಸಾಂಸ್ಕೃತಿಕ ಕಾರ್ಯಕ್ರಮ ಅವರಂಡು ಯಾನ್ ಹೆಚ್ಚ ಪಾತೆರುಜಿ ಐಕೋಸ್ಕರ ಯಾನ್ ಪಾತೆರ ಒಂಚೂರು ದಯದೀದ್ ಮಾತೆರ್ಲಿ ಕೆಬಿಕೊರಡು ಮೋಕ್ಯದ ಇಲ್ಲೆಲ್ಲ ಜೋಕುಲು ದೇವಣ್ಣ ನಿಕಲ್ನ ಕಾರ್ಯಕ್ರಮ ತೂವಾರಿ ಅಣ್ಣ ಕುಲ್ಲು ಎದುರು ಸಬೆಟ್ಟು ಅಂಚದ ಎಂಕ್ ಸಾಕಾರ ಕೊರಲೆ ವೇದಿಕೆ ಎಡಿತ್ತಿನ ನಮ್ಮ ಸ್ಥಳೀಯ ಶಾಸಕರ ಏನ ಬರಸಿಟ್ರೆ ಅಂಚನೆ ಸಂಘದ ಪದಾಧಿಕಾರಿನ ಕುಲೆ ಗಣ್ಯಾತಿ ಗಣ್ಯ ವ್ಯಕ್ತಿನ ಕುಲೆ
ಬಿನ್ನೇರ್ನ ಕುಲೆ ಗಣ್ಯರ್ನ ಕುಲೆ ಅಂಚೆ ಎದುರು ಕುಲ್ದಿನ ಮಾತ ಗುರುಭಕ್ತಿಯರ್ನ ಕುಲೆ ಇನಿ ಕಾಟಿಪಲ್ಲದ ಕಲೆ ಒಂಜಿ ಸಂತೋಷದ ದಿನ ಎಕಡೆ ಮಧ್ಯಾಹ್ನಲ್ಲ ಪಂಡೇರು ಈ ಸಂಘ ಇಂದು ಕಟ್ಟೋಡು ಅಂಡ ಏತು ಬಂಗ ಬೈದೇರು ಪಂಡದು ಅಕಲು ಪಣ್ಣ ಗೊತ್ತಾಪುಂಡು ಅಂಡ ಬಂಗ ಬೈದಿನೇಕ್ಕೆ ದೇವೇರಿನಿ ಫಲಗೊರಿಯರು ನಿಗಲ್ನ ಕನಸು ನನಸಾಂಡು ಪೂರ್ಣವಾಯಿನ ಒಂಜಿ ಸಭಾಭವನ ಮೂಲು ಇನಿ ಲೋಕಾರ್ಪಣೆ ಆಡು ಬರಸೆಟ್ರನ ಕೈಟ್ಟು ಸಂತೋಷದ ವಿಷಯ ದಯಪಣ್ಣಗ ಒಂಜಿ ಗುರು ಮಂದಿರದ ಕೈತಳ್ಳಿ ಒಂಜಿ ಸಭಾಭವನ ಇತ್ತನ ಅಂಡ ದಯಪಣ್ಣಂದು ಏತೋ ವರ್ಷೋಡು ದೊಂಬು ಗುರುಕುಲು ಶಿವಗಿರಿಟ್ಟು ಎಂಚ ಜಗದ್ಗುರು ಶಂಕರಾಚಾರ್ಯರು ಶೃಂಗೇರಿಡು ಶಾರದಾ ಪೀಠ ಸ್ಥಾಪನೆ ಮಲ್ದೇರ ಅಂಚೆನೆ ನಾರಾಯಣ ಗುರು ಶಿವಗಿರಿ ಮಠೊಟ್ಟು ವಿದ್ಯಾದೇವತೆ ಜ್ಞಾನಸ್ವರೂಪಿಯನ ಶಾರದೇನು ಪ್ರತಿಷ್ಠೆ ಮಲ್ತದ ಆಯಿ ಬೊಕ್ಕ ಒಂಜಿ ಪಾತೆರ ಪಂತೆರಲ್ಪ ದಯಪಂಡಗ ನಿಕಲ್ನ ಗೃಹಸ್ಥಾಶ್ರಮಿನಕಲ್ನ ಜೀವನೋಡು ಒಂಜಿ ಶ್ರೇಷ್ಠವಾಯಿನ ಮಂಗಲ ಕರ್ಮ ಬಂಡಗ ಅವು ಮದುಮೆಗೆ ಪ್ರಾಯೋಗ ಬತ್ತಿನ ಜವಣರಿಗೆ ಅಂಜೋಕುಲೆಗಾಡು ಪಂಜೋಕುಲೆಗಾಡು ಮದುವೆ ಅಂದ ಬಣ್ಣಗ ಅವು ಜೀವನದ ಒಂಜಿ ಉತ್ತಮ ಘಟ್ಟಂದು ಮಣ್ಪೇರು ಐದು ಬೊಕ್ಕ ತಿಳುವಳಿಕೆ ಬರ್ಪಿನ ಜವನೇರಿಗೆ ಒಂಜಿ ಜವಾಬ್ದಾರಿಗದ ಸ್ಥಾನ ವಹಿಸನ್ನು ಆ ಮದುವೆ ಮಣ್ಪಿನ ಮಂಗಲ ಕರ್ಮ ಗುರುಕುಲು ಪಂಡೇರು ನನ ಮದ್ಮೆದಂಚಿನ ಮಂಗಳ ಕರ್ಮ ಶಾರದಾದೇವಿನ ಎದುರು ಡಾವಾಡು ಐಕಾರೊಂಜಿ ಅಲ್ಪ ಕಾರ್ಯಕ್ರಮ ಮಲ್ತು ತೋಜೆಯರು ದಯಪಣ್ಣಗ ಕೊಲ್ಲಂ ಜಿಲ್ಲೆದ ಒಂಜಿ ಕರುಣಾಕರ ಪಂಪಿನ ಒಂಜಿ ವ್ಯಕ್ತಿ ಅದು ಜರ್ಮನ್ಗೆ ಪೋಯಿನೇ ಉದ್ಯೋಗ ವ್ಯವಹಾರ ಪೋತಿನೇ ಪೋದ ಅವಲೊಂಜಿ ಪೊನ್ನಡ ಪ್ರೇಮ ಪ್ರಕರಣ ಬೋರ್ದು ಮದ್ಮೆ ಆಪಿನ ಮುಟ್ಟ ಆಂಡ ಇಲ್ಲದ ಕಲಿಗೆ ಒಪ್ಪಿಗೆಚ್ಚಿ ಆಕೆರಿಗೆ ಹಾಕಲು ಇರುವೇರ್ಲ ನಾರಾಯಣ ಗುರುನಕ್ಕನ ಕೈತಲ್ಲಿ ಬತ್ತೇರು ಗುರುಕುಲು ಪಂಡೇರು ಎಲ್ಲ ಒಂಜಿ ಮುಹೂರ್ತ ಟೈಮ್ ಕೊರಿಯರು ಎಲ್ಲ ಬಲೆ ಬಣ್ಣಗ ಒಂಜಿ ಕರಿಯಮನಿ ಪತೊಂದು ಬಲ್ಲಿ ಅಕಲು ಶಾರದೇನ ಸನ್ನಿಧಿಗೆ ಬಣ್ಣಗ ಗುರುದೇವರಡ್ಡು ತುಳಸಿ ಮಾಲೆ ಪೂಜೆ ಮಲ್ತದ್ದು ದೀದಿತ್ತೇರು ಕಣತಿತ್ತಿನ ಕರಿಯಮಣಿ ಇಟ್ಟಿದ್ದು ಪೂಜೆ ಮಲ್ತದ ಗುರುದೇವರು ಆ ಶಾರದೇನ ಎದುರುಡು ಗುರುದೇವರನ್ನ ನೇತೃತ್ವಡು ಒಂಜಿ ಮದುವೆ ಆತನ ಆ ಶಾರದಾ ದೇವಿನ ಎದುರುಡು ಕರುಣಾಕರ ಪಂಪಿನ ಇಂದು ಹುಡುಗಿಲ ಮಾರ್ಗರೇಟ್ ಪಂಪಿನ ಜರ್ಮನ್ದ ಕ್ರೈಸ್ತ ಧರ್ಮದ ಪೊಣ್ಣುಲ ಮಿಶ್ರ ವಿವಾಹ ಮಲ್ತು ಕೊಡ್ತೇರು ಗುರು ಪಂಡೇರು ಅನಿವಾರ್ಯ ಕಂಟಿನ್ಯೂ ಅಂಚೆನೆ ಅವರೇ ಬಲ್ಲಿ ನಿವೃತ್ತಿ ಇಜ್ಜಿಡ ಬುಡ್ರೆ ದಯಪಣ್ಣಗ ಪ್ರೇಮ ಪ್ರಕರಣ ಪೂರ್ತಿ ನಡೆದ ಹತ್ರ ದಾಲ ತೊಂದರೆ ಅಜ್ಜಿ ಅದು ಮ್ಯಾವಲಿ ಆಂಡ ಕಂಟಿನ್ಯೂ ಅಂಚೆನೆ ಅವರೇ ಬಲ್ಲಿ ದಯಪಣ್ಣಗ ರಡ್ ಮತ ತಕುಲ ಅಂಡ ಇಲ್ಲಡ ಪೂರ್ಣ ಒಪ್ಪಿಗೆ ತಿಕ್ಕುಚಿ ಮಿಶ್ರ ವಿವಾಹ ಅವರ ಬಲ್ಲಿಂದ ದಾಲ ಜಾವಲಿ ಆಂಡ ಮಾತೆರಲು ಒಪ್ಪಿಗೆರೇನು ಸಂಬಂಧದ ಕುಲು ಅಂಚ ಗುರುದೇವರ ಒಂಜಿ ಮಿಶ್ರ ವಿವಾಹಗೋ ನೇತೃತ್ವ ಕೊಡ್ತೇರು ಪಂಡೇರು ಭಾರತೀಯ ಸಂಸ್ಕಾರಲ ವಿದೇಶ ಸಂಸ್ಕಾರಲ ಸೇರಿದೊಂಜಿ ಹೊಸ ಸಂಸ್ಕಾರ ಸೃಷ್ಟಿ ಆಪುಂಡು ನಂಡೆ ಎಡ್ಡೆನೆ ಉದ್ಯೋಗ ವ್ಯವಹಾರಗೂ ಎಡ್ಡೆ ಆಪುಂಡು ಪಂಡದು ಅಲ್ಪ ಪಂಡೇರು ಅಪಣ ಅಂಚಿನ ಒಂಜಿ ಮಂಗಳ ಕರ್ಮ ಮಲ್ತು ತೋಜಾದೇರು ಎಡ್ದೊಕ್ಕ ಪಂಡೇರು ಮದ್ಮೆದ ಕರ್ಮ ಮಾತ್ರ ಜೋಕುಲು ಪುಟ್ಟಿ ಬೊಕ್ಕ ಇಗಲಿಗೆ ಆಜಿ ತಿಂಗೋಲ ಅನಗ ನುಪ್ಪು ಕೊರಪಿನ ಅನ್ನಪ್ರಾಶನ ಅವಲ ಶಾರದನ ಎದುರುಡೆ ಆವಡು ರಡ್ಡರೆ ವರ್ಷ ಅನಗ ದುಮ್ಮು ನಮ್ಮ ಮಾತು 500 ವರ್ಷ ನಮ್ಮನ್ನು ಶಾಲೆ ಬಾಡ್ದಿನತೆ ಇತ್ತೆ ಪುರ ರಡ್ಡರೆ ವರ್ಷೋಡು KG UKG LKG ಬತ್ತಿ ಬೊಕ್ಕ ರಡ್ಡರೆ ವರ್ಷೋಡು ಶಾಲೆ ಪಾಡುವೆರು ಅಪ್ಪನ ಆ ರಡ್ಡರೆ ವರ್ಷ ಪೂರ್ತಿ ಅನಗ ಜೋಕುಲಿನ ಶಾರದನ ಎದುರುಲೆ ತೊಂಬತ್ತದ ವಿದ್ಯಾರಂಭವನ್ನು ಮತ್ತು ಷೋಡಶ ಸಂಸ್ಕಾರ ಬರಪಿನ ಸಂಸ್ಕಾರಗಳು ವಿದ್ಯಾರಂಭವನ್ನು ಬರೆಪೋಡು ಪಣ್ಣದು ಬಂತೇರು ಅಂಚ ಆ ಮಂಗಳ ಕರ್ಮ ಇನ್ನು ಶಿವಗಿರಿ ಮಠ ನಡುತ್ತೊಂದುಂಡು ಅಣ್ಣ ನಂಗೆ ಮಾತೇರಳಿಗೆ ಶಿವಗಿರಿ ಬೋದು ಮದ್ಮೆ ಅವರೇ ಸಾಧ್ಯ ಅಂಡ ಇಜ್ಜಿ ಐಕ ಗುರುದೇವರುತುಲೆ ಆ ಕಾರುಣ್ಯ ಮೂರ್ತಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಪಾದಾರ್ಪಣೆ ಮಲ್ತದೆ ನಂಗೆ ಕುದ್ರೋಳಿ ದೇವಸ್ಥಾನವನ್ನು ಮಲ್ತು ಕೊಡ್ತೇರು ಕುದ್ರೋಳಿ ಈಶ್ವರ ಪಾರ್ವತಿ ತುಲೆ ಲೋಕದ ಆದರ್ಶ ದಂಪತಿನ ಕುಲ್ಗೆ ಈಶ್ವರ ಪಾರ್ವತಿಗೆ ಪಲ ಗಲಾಟೆ ಆತಿನ ಒಂಜಿ ಪ್ರಕರಣ ಜತೆ ಅಪಣ ಅಂಚಿನ ಈಶ್ವರ ಪಾರ್ವತಿ ಸಾನ್ನಿಧ್ಯೋಡು ಮದ್ಮೆ ಅವಡೊಂದು ಗುರು ಬಂತೇರು ಅಂಡ ಇತ್ತೆ ಒಂಜಿ ಪ್ಯಾಶನ್ ಆತನು ಕಟೀಲು ಬೋಪಿನ ಮಾಲೆ ಬಾಡ್ನು ಒಲ್ಲನ್ನಲ್ಲಿ ಕಿರ್ಸಂದಾಕಲ್ನ ವಾಲಿತ್ತನೊಂಜಿ ಒಣಸು ಗೌಜಿದ ಮಧ್ಯಾಹ್ನತೆ ದ್ಯಾಗ ಬಣ್ಣ ಕಟೀಲ್ದ ಕೊದ್ದೆಲಿಡವು ಕೆಮ್ಮುಡೆದ ತೌತೆದ ತುಂಡು ಬದನೆದ ನಂಗೆ ಆ ತುಂಡಾಪುಜಿ ನಂಗೆ ಬೇತೇನೆ ಮಸಾಲೋಡು ಮುರುಕಾದಿನ ತುಂಡಾವಡು ಅದಕ್ಕೋಸ್ಕರ ಕಿರ್ಸಂದಾಕಲ್ನ ವಾಳ್ಬೋದು ನಮ್ಮ ಮದ್ಮೆ ಅಪ್ಪ ನಮ್ಮ ಜೋಗುಲಿಗೆ ದೇವರನ್ನ ಅನುಗ್ರಹ ತಿಕ್ಕೊಡು ಅನ್ಪಿನ ಚಿಂತೆ ಅಪ್ಪೆಮ್ಮಗೆ ಬೋಡು ಕಟೀಲ್ದಲ್ಲ ಪರಕ್ಕೆ ಅತ್ತು ಮದ್ಮೆ ಅವ್ರದ್ದೆಲ್ಲ ಪರಕೆ ಅಂತಾರೆ ನಿಗಳು ಕಟೀಲ್ ಬೋದು ಮದ್ಮೆ ಆಪಿನ ಹೆಜ್ಜಿ ಕಟೀಲ್ ಆಟ ಮಾತ್ರ ಪರಕ್ಕೆ ಮದ್ಮೆ ಪರಕ್ಕೆ ಅತ್ತ ಜೀವನೋಡೊಂದು ಉತ್ತಮ ಕರ್ಮವು ಅವೇನು ವಿಧಿವಿಧಾನ ಪ್ರಕಾರ ಸಭಾಭವನೋಡ ಈ ಸಾಮರ್ಥ್ಯತನ ಇಲ್ಲಡ ಈ ಜನ ದೇವಸ್ಥಾನೋಡು ಅಗ್ನಿಸಾಕ್ಷಿ ಅದು ಮದ್ಮೆ ಅವಡು ಬಣ್ಣದು
ಅಪ್ಪಣ ಅವೇನು ಬುಡ್ದಿತ್ತೆ ನಮ್ಮ ಒಂಜಿ ಪೇಷನ್ ಪೋದೆ ಎಂಜಿನ ಆತಂಡು ದೇವರನ್ನ ಅನುಗ್ರಹ ತಿಕ್ಕೋಜಿ ಮದ್ದು ಮೇದ ಆಜಿಮೂಜಿ ತಿಂಗೋಲಾನಾಗ ನೆಬಕ್ಕ ವಕೀಲ ಎನ್ನಾಡೊಂದು ಬೋಪೇರು ಅದೇ ಪರಿಸ್ಥಿತಿ ಒಡೆ ಬೈದನ್ ತೂಲೆ ನಿಕಲು ಇತ್ತೆ ವಕೀಲರ ನಕಲೆ ಬೇಲೆ ಹೆಚ್ಚಾತನ್ ಡೈವೋರ್ಸ್ ಕೇಸ್ ಇನ್ನು ವಿದ್ಯಾವಂತರು ಬುದ್ಧಿವಂತರಿತ್ತಿನ ಕೇರಳದ ಸಮೇತ ಹೈಯೆಸ್ಟ್ ಇತ್ತೆ ಡೈವೋರ್ಸ್ ಆವೊಂದುಂಡು ಕಾರಣಲೇ ಒಂದು ದೇವಣ್ಣ ದೇವರನ್ನ ಅನುಗ್ರಹ ನಂಗೆ ತಿಕ್ಕುಜೈಟು ಐಕೆ ಬಡೋದು ನಾರಾಯಣ ಗುರು ವ್ಯವಸ್ಥಿತವಾದ ಮಂತ ನಂಗೆ ಕೊಡ್ತೇರು ಆನ ನಮ್ಮವೇನು ಫಾಲೋ ಮಲ್ಪುಜ ಅಪ್ಪಣ ಅಂಚಿನ ಒಂಜಿ ಸಭಾಭವನ ದೇಪಣ್ಣಗ ಮೂಲೊಂಜಿ ದಾರೆ ಮತ ಆದು ಮದ್ಮೆ ಆದು ತಿರ್ತುಪೋದು ಗುರು ಸನ್ನಿಧಿನ ಒಂಜಿ ಪ್ರಾರ್ಥನೆ ಮಲ್ತದ ಗುರು ಬಣ್ಣ ಸಕಲ ದೇವತಾ ಸ್ವರೂಪ ಯಾರು ದೇಪಣ್ಣಗ ಬಾಲ್ಯಕಾಲೋಡಾರು ದೇವಿ ಉಪಾಸನೆ ಮಲ್ತದೇರಿಗೆ ಆರ್ನ ಶರೀರೋಗೋ ಕೋಟಲೆದ ಅಂಚಿನ ಸೀಕ ಬಣ್ಣಗ ಆರು ಪಂಡಿತರು ನಡೆಬೋದು ಮರ್ದು ಬರ್ತಿಜೇರು ಆರ್ನ ಇಲ್ಲ ಕೈತಲಿತ್ತಿನ ಮಣಕ್ಕಲ್ ಭಗವತಿ ದೇವಸ್ಥಾನದ ಗರ್ಭಗುಡಿ ತೌಲಾಯ್ಬೋದು 14 ದಿನ ಕುಲ್ದೇರಾರು ತನ್ನ ಶರೀರೊಡಿತ್ತಿನ ಕೋಟಲಿನ ಗುಣಮಲ್ತೇರು ದೇವಿನ ಪೂರ್ಣ ಅನುಗ್ರಹ ರೀತಿಗಿನ ದೇವಿ ಉಪಾಸನೆ ಮಲ್ತೇರು ವಿದ್ಯಾರ್ಥಿ ಜೀವನೋಡಾರು ಶ್ರೀಕೃಷ್ಣನ ಉಪಾಸನೆ ಮಲ್ತೇರು ಐದು ಒಕ್ಕ ನಮ್ಮಂಚಿತಿನ ಹಿಂದುಳಿದ ಕಲೆಗೆ ಪಾಪದ ಕಲೆಗೆ ಆ ಕಾಲೋಡು ಸೀಕ್ ಸಂಕಟ ಬತ್ತನ ಮರ್ದು ಕೊರಪಿನ ಪಂಡಿತೇರನ ಕುಲು ಏರ್ಲ ದುಂಬರು ಅಂತ ಜೇರು ದೇವಣ್ಣ ಪಂಡಿತೇರು ಆ ಕಾಲೋಡು ಮೇಲ್ವರ್ಗದ ಕುಲು ನಮ್ಮ ಸೀಕ್ ಬತ್ತನ ಸೈಯೋಡೆ ಅಲ್ಲಿತ್ತೆ ಕೊರೋನಾ ತುಲೆ ನಮ್ಮ ಆಸ್ಪತ್ರೆ ಬಣ್ಣ ಮಲ್ಲ ಬಿಲ್ 15 ದಿನ ಜಪ್ಪುಲೆ 4 ಲಕ್ಷ 5 ಲಕ್ಷ ಬಿಲ್ ಪಾಪದೇ ಒಡೆ ಓಪಿನಿ ಅದೇ ಅಂಚಾದ ಕೆಲವು ವಿಸಾರ್ದಿ ಕೊರೋನಾ ಬತ್ತ ಸೈತಿನ ಪುಣ್ಣ ಆಸ್ಪತ್ರೆಗೆ ಬಿಡ್ತಾರೆ ಗತಿ ಇಜ್ಜನ ಲೆಕ್ಕ ಆತನು ಅವನ ಆ ಕಾಲೋಡು ಮಸೂರಿ ರೋಗ ಬಣ್ಣಗ ನಂಗೆ ಮರ್ದು ಕೊರೊಂದು ಜೇರು ಐಕೆ ಗುರುದೇವರಿಂಜಿನ ಮಂಡ್ಯರು ಈ ಪಾಪದ ಕಲ್ನ ಸೀಕು ಗುಣ ಹೊಡೊಂದು ಅಂಡ ನೆಕ್ಕ ದೈವಾನುಗ್ರಹಲ ಬೋಡು ಸೀಕು ಬಣ್ಣದ ಜ್ವರ ಶೀತ ತೆಮ್ಮತ್ತು ಆ ಕಾಲೋಡು ಕುಷ್ಠರೋಗ ಉಬ್ಬೆಸ ಸುಬ್ಬ ಅಂಚನೆ ಮೂರ್ಛೆ ರೋಗ ಚರ್ಮ ರೋಗ ಒಂದು ಪುರ ಬರ್ಪಿನಿ ಪಣ್ಪೆರತ ಪೂರ್ವಜನ್ಮಂ ಕೃತಂ ಪಾಪಂ ವ್ಯಾಧಿರೂಪೇಣ ಛಾಯತೆ ಒಂದು ಮಾತೆ ಎಲ್ಲೆಲ್ಲ ಪಾಪತ್ತು ಮಹಾಮಲ್ಲ ಪಾಪುಲ್ ಮಲ್ದಿನಕಲೆ ಮಾತ್ರ ಇಂಚಿನ ಸೀಕು ಬರ್ಪಿನಿಗೆ ಕುಷ್ಠರೋಗಪುರ ಅಪ್ಪಣ ಅಂಚಿನ ಸೀಕು ಗುಣಮಲ್ಪಡ್ಡ ವಾ ಪಂಡಿತೇರಡ್ದಲ್ಲ ಸಾಧ್ಯ ಇಜ್ಜಿ ಐಕೇರು ಬೋಡು ಭವರೋಗ ವೈದ್ಯ ಅಂಚಿನ ಗುರುಕುಲ್ನ ಆಶೀರ್ವಾದ ನಂಗೆ ಬೋಡು ಐಕೋ ಗುರುದೇವರು ಆ ಮರುತ್ವ ಮಲೆ ಪಂಪಿನ ಬೆಟ್ಟೋಡು ಕನ್ಯಾಕುಮಾರಿ ಜಿಲ್ಲೆ ನಿಕ್ಲು ಶಿವಗಿರಿ ಬೈದಿನಕುಲ್ ನೆಟ್ಟು ಉಪ್ಪರು ಅಂತ ಜನಗಳು ಅದೇ ಕುಲಾಯಡ್ದು ನಮ್ಮ ಪದ್ಮನಾಭೇರಲ್ಲಿ 95 ದೇಪಣ್ಣಗ ಪದ್ಮನಾಭೇರಿ ನೀವು ಸಂಘದ ಅಧ್ಯಕ್ಷರಾದ ಮಲ್ಪ ಸೇವೆ ಮಲ್ಪಣ ಯೋಗ ತಿಕ್ಕದಂಡ ಆರು ಶಿವಗಿರಿ ಮಠಕ್ಕೆ ಹೋದು ಅಲ್ತ ಜಾತ್ರೆದ ನಿಕಲು ತೂತಿಪ್ಪಣ ಗೊತ್ತುಪ್ಪನಿಕಲೆ ತೂತಿನಕಲಿ 3 ದಿನ ಆಪಿನ ಜಾತ್ರೆ ಲಕ್ಷೋಪಲಕ್ಷ ಜನ ಬರ್ಪೇರಡೆಗೆ ನಮ್ಮ ಧರ್ಮಸ್ಥಳದ ಕಾವಂತೇರವ್ರು ಬತ್ತು ಪಣ್ಪೇರು ಈ ಲಕ್ಷ ಜನ ಒಲ್ತು ಬರ್ಪುಂಡು ಸ್ವಾಮಿಲೆ ದಾದನ ಮೂಲಂಜ ಆಕರ್ಷಣ ಶಕ್ತಿ ಒಯ್ತೊಂದುಂಡು ದಾದನ ಅವು ಬೇತೇರಲತ್ತ ಆಕರ್ಷಣ ಶಕ್ತಿ ಅವು ನಾರಾಯಣ ಗುರುಕುಲು ಅಪ್ಪಣ ಅಂಚಿನ ಒಂಜಿ ಸಾನ್ನಿಧ್ಯೋಡು ಪದ್ಮನಾಭೇರು ಮಾತಾಕಲ್ಲ ಟೀಮುಲ್ಲಿ ಮತ್ತು ಅವಳು ಸೇವೆ ಮಲ್ಪುಣ ದೇವಣ್ಣಗೆ 3 ದಿನ ಬತ್ತಿನ ಲಕ್ಷೋಪಲಕ್ಷ ಜನಗಳಿಗೆ ವನಸು ಬಲಸುನ ಕೆಲಸ ಬಫೆ ಸಿಸ್ಟಮ್ ಅಂಚಿನ ಒಂಜಿ ಭಾಗ್ಯ ರೇಗೆ ತಿಕ್ಕದನಿ ಇನಿತುಲೆ ಗುರುನ ಸೇವೆ ಮಲ್ಪುಣ ಭಾಗ್ಯ ತಿಕ್ಕದನು ಆರ್ನ ಅಧ್ಯಕ್ಷದ ಪದವಿಡೆ ಉಪ್ಪುನಗನೆತಿಲೆ ಈತು ಮರಲು ಒಂಜಿ ಸಭಾಭವನ ಉದ್ಘಾಟನೆ ಆತಂಡ ಗುರುನ ಅನುಗ್ರಹ ಪೂರ್ಣ ತಿಕ್ಕದಂತುಲೆ ಆಯ್ತು ಅರ್ಥ ಅಪ್ಪಣ ಅಂಚ ನಿಕುಲ್ಲ ಮನಸ್ಸು ಮಲ್ತದ ಶಿವಗಿರಿಗೆ ಬರುಡು ಆ ಗುರುದೇವರನ್ನ ಪೂರ್ಣ ಅನುಗ್ರಹ ನಿಕಲೆ ತಿಕ್ಕೋಡು ಪೂಜ್ಯರಿಗೆ ಅಡ್ಡ ಬೀಳುತ್ತಾ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಅನ್ನುವ ಪ್ರಾಜ್ಞರ ಮಾತಿಗೆ ತಲೆಬಾಗುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಯುವ ನಾಯಕ ಮಂಗಳೂರು ಮಹಾನಗರ ಪಾಲಿಕೆಯ ಸದಸ್ಯ ಸಾಮಾಜಿಕ ಕಾರ್ಯಕರ್ತ ಶ್ರೀ ಲೋಕೇಶ್ ಬುಳ್ಳಾಜಿ ಅವರಿಂದ 2 ಮಾತು. ಗುರುಗಳಿಗೆ ಕಲಶಾಭಿಷೇಕ ಸಮುದಾಯ ಭವನ ಲೋಕಾರ್ಪಣೆಯ ಈ ವೇದಿಕೆಯಲ್ಲಿ ಉಪಸ್ಥಿತಿರುವ ಗೌರವಾನ್ವಿತ ಸತ್ಯಾನಂದ ತೀರ್ಥ ಸ್ವಾಮೀಜಿಯವರ ಪಾದ ಪದ್ಮಳಿಗೆ ವಂದಿಸುತ್ತಾ, ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಆಗಿರುವಂಥ ಡಾಕ್ಟರ್ ಭರತ್ ಶೆಟ್ಟಿಯವರೇ, ಅದೇ ರೀತಿ ಸೂರಜ್ ಕಲ್ಯರವರೇ, ಸದಾನಂದ ಪೂಜಾರಿಯವರೇ, ಈ ಸಭಾಧ್ಯಕ್ಷರಾದ ಪದ್ಮನಾಭರವರೇ, ಅದೇ ರೀತಿ ನಮ್ಮ ಸಹ ಸದಸ್ಯರಾದಂಥ ವರುಣ್ ಚೌಟಾರವರೇ, ಸಹೋದರಿ ಶ್ವೇತಾ ಕುಮಾರಿಯವರೇ, ಹಿರಿಯರು ಆಗಿರುವಂಥ ರಾಜಾರಾಮ್ ಸಾಲಿಯಾನ್ರವರೇ, ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತಿರುವ ಎಲ್ಲ ಗಣ್ಯರೇ ಸೇರಿದಂಥ ಎಲ್ಲ ನನ್ನ ಬಾಂಧವರೇ, ಇವತ್ತು ಬಹಳ ವಿಶೇಷವಾದ ಒಂದು ಕಾರ್ಯಕ್ರಮದಲ್ಲಿ
ನಾವೆಲ್ಲ ಸೇರಿಕೊಂಡಿದ್ದೇವೆ. ಕಾಟೆಪ್ಪಳ್ಳದ 3ನೇ ವಾರ್ಡಿನಲ್ಲಿ ದೇವಸ್ಥಾನ ಭಜನಾ ಮಂದಿರಗಳು ಜಾಸ್ತಿ. ಇದು ಮೊದಲಿನಿಂದಲೂ ಇದ್ದಂಥ ಎಲ್ಲ ಭಜನಾ ಮಂದಿರಗಳು ಜೀರ್ಣೋದ್ಧಾರಗೊಳ್ಳುತ್ತಾ ಇದೆ. ಅದೇ ರೀತಿ ನಮ್ಮ ಬ್ರಹ್ಮಶ್ರೀ ನಾರಾಯಣಗುರು ಸಂಘದ ಈ ಸಮುದಾಯ ಭವನ ಒಂದು ಇತಿಹಾಸನೇ ಇದೆ. ಯಾಕೆಂತೇಳಿದರೆ, ನಾನು ಬಾಲ್ಯದ ಜೀವನದಲ್ಲಿ ಇಲ್ಲೇ ಹತ್ತಿರದ ಸರಕಾರಿ ಶಾಲೆಯಲ್ಲಿ ಕಲಿತಿರಬೇಕಾದ್ರೆ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಇಲ್ಲಿ ಬಂದು ಊಟ ಮಾಡಿ ಹೋಗ್ತಾಯಿದ್ದೆ. ಆ ಒಂದು ಋಣ ಖಂಡಿತವಾಗಲೂ ಇಲ್ಲಿದೆ. ಇಲ್ಲಿ ದೊಡ್ಡ ಸಭಾಂಗಣ ಮದುವೆಯ ಒಂದು ಏನು ಹಾಲ್ ಅಂತ ಇದ್ದರೆ ಅದು ನಾರಾಯಣಗುರು ಹಾಲ್ ಅಂತೇಳಿ ಇತ್ತು. ನಾವು ಶಾಲೆಗೆ ಹೋಗುತ್ತಿರುವಂಥ ಸಂದರ್ಭದಲ್ಲಿ 3ನೇ ಬ್ಲಾಕಿನಲ್ಲಿ ಬಹಳ ಒಂದು ಒಳ್ಳೆ ರೀತಿಯ ಒಂದು ಸಭಾಂಗಣ ಇತ್ತು ಅಂತೇಳಿದರೆ ನಾರಾಯಣಗುರು ಮಂದಿರ ಇದರ ಸಭಾಂಗಣ. ಬರ್ತಾ ಬರ್ತಾ ಬೇರೆ ಬೇರೆ ದೊಡ್ಡ ದೊಡ್ಡ ಮಟ್ಟದಲ್ಲಿ ಸಭಾ ವೇದಿಕೆಗಳು ಆಗುವಾಗ ನಮ್ಮ ಏನು ಸಭಾಂಗಣ ಇದೆ ಅದು ಸ್ವಲ್ಪ ಮಟ್ಟಿಗೆ ಬಾಕಿಯ ಹಾಲ್ಗಿಂತ ನಮಗೆ ಸ್ವಲ್ಪ ಒಂದು ಅಂದ ಚಂದದಲ್ಲಿ ಕಮ್ಮಿ ಅಂತೇಳಿ ಆಯಿತು. ಕಾರ್ಯಕರ್ತರು ಯೋಚನೆ ಮಾಡಿದಾಗ ತಮಗೆ ಗೊತ್ತಿದೆ ಇದು ಒಳ್ಳೆ ರೀತಿಯಲ್ಲಿ ಒಂದು ಸಭಾಂಗಣ ಆಗಬೇಕು, ಆ ದೃಷ್ಟಿಯಲ್ಲಿ ನಾವೆಲ್ಲ ಮೊದಲಿನ ಸ್ಥಿತಿಗೆ ನಾವು ಮತ್ತೆ ಈ ಸಭಾಂಗಣವನ್ನು ತರಬೇಕು ಅನ್ನುವಂಥ ಎಲ್ಲ ಕಾರ್ಯಕರ್ತರ ಪಣ ಇವತ್ತು ಪೂರ್ಣಗೊಂಡಿದೆ. ತಮಗೆ ಗೊತ್ತಿದೆ, ಕಳೆದ ಕೆಲವಾರು ವರ್ಷಗಳಿಂದ ಈ ಸಭಾಂಗಣಕ್ಕೆ ತುಂಬ ಕಾರ್ಯಕರ್ತರು ಒಂದಷ್ಟು ಕಷ್ಟಪಟ್ಟಿದ್ದರು, ಒಂದಷ್ಟು ಓಡಾಟವನ್ನು ಮಾಡಿದರು. ಇಷ್ಟು ದೊಡ್ಡ ಮಟ್ಟದಲ್ಲಿ ಒಂದು ಲೋಕಾರ್ಪಣೆಗೊಂಡಂಥ ಏನು ಸಭಾಂಗಣ ಇದೆ, ಇದಕ್ಕೆ ಶ್ರಮಪಟ್ಟಂಥ ವ್ಯಕ್ತಿಗಳು ತುಂಬ ಜನ ಇದ್ದಾರೆ. ನಮಗೆ ಒಂದು ಸಣ್ಣ ಭಾಗವಾಗಿ ಒಂದು ಸೇವ್ ಮಾಡುವಂಥ ಅವಕಾಶವನ್ನು ಈ ನಮ್ಮ ಸದಸ್ಯರು ಅವಕಾಶ ಮಾಡಿಕೊಟ್ಟರು. ಅದಕ್ಕೋಸ್ಕರ ವಿಶೇಷ ರೀತಿಯಲ್ಲಿ ನಾನು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಸಂಘಕ್ಕೆ ಪ್ರಾಮಾಣಿಕವಾಗಿ ದುಡಿದಂತಹ ಸಮಾಜ ಸೇವಾಕರ್ತ ಇಂದು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿರುವಂತಹುದು ನಮ್ಮ ಭಾಗ್ಯ ಅಂದ್ಕೊಳ್ಳುತ್ತೀವಿ. ಒಂದೊಬ್ಬ ಯುವ ನಾಯಕ ಮುಂದಿನ ರಾಜಕೀಯ ಬದುಕು ಉಜ್ವಲವಾಗಿ ರೂಪುಗೊಳ್ಳಲಿ. ಬ್ರಹ್ಮಶ್ರೀ ನಾರಾಯಣ ಗುರುಗಳ ಆಶೀರ್ವಾದ ಸದಾ ಲೋಕೇಶ್ ಬೆಳ್ಳಾಜಿಯವರ ಮೇಲಿರಲಿ ಅನ್ನುವ ಆಶಯದೊಂದಿಗೆ ಇವರನ್ನು ಅಭೂತಪೂರ್ವವಾಗಿ ಅಭಿನಂದಿಸ್ತಾ ಇದ್ದೇವೆ, ಗೌರವಿಸ್ತಾ ಇದ್ದೇವೆ. ಇನ್ನು ಮುಂದೆಯೂ ಇವರ ಸಹಾಯ ಸಹಕಾರ ಈ ಸಮಾಜಕ್ಕಿರಲಿ ಅನ್ನುವ ಆಶಯದೊಂದಿಗೆ ಈ ಅಭಿನಂದನೆ. ಧನ್ಯವಾದಗಳು. ಧನ್ಯವಾದಗಳು. ಅಂತೆಯೇ ಶಬರಿ ಟ್ರಾವೆಲ್ಸ್ ಮಂಗಳೂರು ಇದರ ಮಾಲಕರಾಗಿರುವಂತಹ ಸದಾನಂದ ಪೂಜಾರಿಯವರು ನಮ್ಮ ಅಭಿನಂದನೆಯನ್ನು ಸ್ವೀಕರಿಸಿಕೊಳ್ಬೇಕು. ಮಾತು ಬೆಳ್ಳಿ ಮೌನ ಬಂಗಾರ ಅನ್ನುವ ಮಾತಿಗೆ ಪ್ರತಿರೂಪರಾಗಿರುವಂತಹ ಸದಾನಂದ ಪೂಜಾರಿಯವರು ಸಾಮಾಜಿಕವಾಗಿ ಎಲೆಮೆರೆಕಾಯಿಯಂತೆ ಸಮಾಜ ಸೇವೆಯನ್ನು ಮಾಡಿಕೊಂಡು ಬಂದಿರುವಂಥವರು. ಇವರ ಸಾಮಾಜಿಕ ಸೇವೆ ಇನ್ನು ಮುಂದೆಯೂ ಈ ಸಮಾಜಕ್ಕೆ ಸಿಗಲಿ. ಬ್ರಹ್ಮಶ್ರೀ ನಾರಾಯಣ ಗುರು ಇವರನ್ನು ಆಶೀರ್ವದಿಸಲಿ ಎಂದು ಆಶಿಸುತ್ತಾ ಆತ್ಮೀಯವಾಗಿ
ಅಭಿನಂದಿಸ್ತಾ ಇದ್ದೇವೆ. ಈ ಸಮಾಜ ಸೇವಾ ಸಂಘಕ್ಕೂ ತಮ್ಮ ಆರ್ಥಿಕ ಕೊಡುಗೆಯನ್ನು ಕೊಟ್ಟು ಈ ಸಮಾಜದಲ್ಲಿ ಈ ಸಂಘದಲ್ಲಿ ತಾನು ಒಬ್ಬನಿದ್ದಾನೆ ಅನ್ನುವ ಆಶಯದೊಂದಿಗೆ ಭಾಗಿಯಾಗಿದ್ದಾರೆ. ಅವರನ್ನು ಬ್ರಹ್ಮಶ್ರೀನಾರಾಯಣ ಗುರುಗಳು ಆಶೀರ್ವದಿಸಲಿ ಅಂತ ಕೇಳಿಕೊಳ್ಳುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಪೂಜ್ಯರಾದ ಶಿವಾನಂದ ಶಾಂತಿ ಇವರು ಒಂದೆರಡು ಮಾತನ್ನು ನಮ್ಮ ಮುಂದಿಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ವೇದಿಕಡಿ ಪುಂಚಿನ ಶ್ರೀ ಸತ್ಯಾನಂದ ತೀರ್ಥ ಸ್ವಾಮೀಜಿನ ಪಾದಾರವೆಂದು ನಮನ ಮಲ್ತದೆ ಅಂಚನೆ ವೇದಿಕಡಿ ಪುಣಿಂಚಿನ ಎನ್ನ ಆತ್ಮೀಯರಾದಿ ತಿಂಚಿನ ಭರತ್ ಸಿಟ್ರೆ ಅಂಚನೆ ವೇದಿಕಡಿ ಪಿಂಚಿನ ಮಾತಾ ಗಣ್ಯಾದಿ ವ್ಯಕ್ತಿಲೆ ಎನ್ನ ಉಡಲ್ ಜಿಂಜಿ ಸೊಲ್ಮೇಲು ಭಾಷಣ ಮಲ್ಪಂಚಿನ ಯೋಚನೆ ಎತ್ತಿಜಿ ಪೊರ್ತು ಖರೀದಿ ಹೋತುಂಡು ಐನತ್ ಬೇಗ ಸಮಯದ ಪ್ರಜ್ಞೆ ವೇದಿಕಡಿ ಪಂಚಿನ ಮಾತ್ರ ಇಂಕ್ಲೆಗೆಲ್ಲ ಬೋರ್ಡು ಪನ್ಪಂಚಿನ ನೆನಪುಣದಿದ್ದು ನಾನು ರಡ್ಡೇ ಪಾತ್ರ ಪನ್ಪೆ ನೀ ಸ್ವಾಮೀಜಿ ಒಂದೆರಡು ಮೂಜಿ ವಿಷಯ ಗುರುಸ್ವಾಮಿನ ಬಗ್ಗೆ ಬಂಡೇರು ಅಂಡ ನಾರಾಯಣ ಗುರು ಒಂದು ಬಂದಾಗ ಪ್ರತಿ ಒಂಜಿ ಸಾಮಾನ್ಯ ಜನಕಲ್ನ ಎದುರು ಬರ್ಪಿಂಚಿನ ಭಾವನಿಂಚಿನ ಬಂಡ ಬಿಲ್ಲವ ಸಮಾಜ ಬಂದ ಅಂಡ ಒಂದು ತಪ್ಪು ಕಲ್ಪನೆ ಗುರುಂದು ಬಣ್ಣನ ಅಂಡ ಕತ್ತಲಿನ ದೂರ ಮಲ್ತದ್ದು ಸತ್ಯದ ಬುಲ್ಪುಣ ತೋಜಾವಣೆ ನೆಂಚಿನ ಗುರು ನಾರಾಯಣ ಗುರುಸ್ವಾಮಿ ಸ್ವಾಮೀಜಿ ಪಂಡೇರು 6888 ಶಿವರಾತ್ರಿದ ಪುಣ್ಯ ಪರ್ವ ಕಾಲಡು ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಲ್ತೇರು ಭಾರಿ ವಿಚಿತ್ರೋಡ್ಲ ಒಂಜಿ ಧಾರ್ಮಿಕ ಒಂದು ಕ್ರಾಂತಿ ದಯಂದ ಪಂಡ ಆಣಿದ ಕೇರಳದ ವಿಚಾರ ಇಂಚಿನ ಎತ್ತನ್ನು ಮಡಿ ಮೈಲಿಗೆ ಅಂದ ಪಂಡ ಯಾನೋ ಎಚ್ಚ ಪನರಬೋ ಪೂಜಿ ಒಂಜಿ ವಿಷಯ ಪನ್ಪೆ ಪುಟ್ಟಿನ ಬಾಲೆಗೆ ಅಪ್ಪೆ ಮಿರವೇರು ಕೊರಡುಂದಾಂಡ ಸುಂಕ ಕಟ್ಟು ನಂಚಿನ ಪರಿಸ್ಥಿತಿ ಇತ್ತನು ಕೇರಳೋಡು ನಿಖಲು ಯೋಚನೆ ಮಲ್ಪಲೆ ಅಪ್ಪನ ಆ ನಮ್ಮನದ ಮಡಿ ಮೈಲಿಗೆ ಇಪ್ಪುನಂಚಿನ ಕಾಲೋಡು ಅವನು ಎಂಚ ಹೋರಾಟ ಮಲ್ಪೋಡು ಪಂದ ಯೋಚನೆ ಮಲ್ತೆಂಚಿನ ನಾರಾಯಣ ಗುರು ಸ್ವಾಮಿ ಸುರುಕಾದ ಧಾರ್ಮಿಕ ಕ್ರಾಂತಿನ ಮಲ್ತೇರು ದಯಂದು ಬಂದಂದಾಂಡ ಆ ಪೊರ್ತುಗು ಮಾತೆಲ್ಲ ಆ ಪ್ರತಿಷ್ಠಾಯನಂಚಿನ ಸಂದರ್ಭಡು ಬ್ರಾಹ್ಮಣರ ನಕಲು ಬತ್ತದು ನಂಬುದಿರು ನಕಲು ಬತ್ತದು ಎಂಚ ನಿಕಲು ಶಿವನ ಪ್ರತಿಷ್ಠಾ ಮಲ್ತಾರೆ ಆ ಪೊರ್ತುಗಾರ ಗಲಾಟೆ ಮಲ್ತುಜೇರು ಒಂಜೇ ಉತ್ತರ ಕೊರಿಯರು ಒಂದು ನಿಕಲ ಶಿವೆ ಎತ್ತು ಒಂದು ಎಂಕಲ ಶಿವೆ ಶೂದ್ರನ ಶಿವೆ ಪಂಡದು ಆರು ಅಲ್ಪ ಒಂಜಿ ವಿಚಾರಣದಾರನ್ನು ಮಲ್ತು ಕೊರಿಯರು ಐದು ಬೊಕ್ಕ ನಾರಾಯಣ ಗುರುಸ್ವಾಮಿ ಕ್ರಮೇಣವಾದ ಮಸ್ತ್ ದೇವಸ್ಥಾನ ಪ್ರತಿಷ್ಠೆ ಆದುಕೊಂಡು ಕಡೇಕಾದ ಆರು ಪ್ರತಿಷ್ಠೆ ಮಲ್ದ ನಂಚಿನ ಒಂದು ಮೂಜಿ ದೇವಸ್ಥಾನ ಭಾರಿ ವಿಶೇಷವಾದ ಕಡೇಕಾದ ಮಾತೆಲ್ಲ ಬತ್ತು ಎಂಕ್ಲಿಗೆ ಒಂದು ದೇವಸ್ಥಾನ ಮಲ್ತು ಕೊರಲೆ ಅಂತ ಬಂದಾಗ ನಾರಾಯಣ ಗುರುಸ್ವಾಮಿ ಪಂಡೆಂಜಿನ ಬಂಡ ದೇವಸ್ಥಾನದ ಅಗತ್ಯ ನನ್ನ ಇಜ್ಜಿ ನನ್ನ ಶೈಕ್ಷಣಿಕ ಬೋರ್ಡು ಪಣದು ಮೂಜಿ ದೇವಸ್ಥಾನ ಒಡ್ಲ ಒಂಜಿ ಪ್ರತಿಷ್ಠೆ ಎಂಚ ಮಲ್ತಿರೋ ಪಂಡ ಅವಳು ಮೂರ್ತಿ ಇಜ್ಜಿ ಆ ಗರ್ಭಗುಡಿಟ್ಟು ಅಲ್ಪ ಇಂಚಿನ ಪುಣ್ಣ ಪಂಡ ಒಂಜಿ ಕಡೆಟ್ ದೇವಸ್ಥಾನಡು ಸತ್ಯ ಧರ್ಮ ದಯಾ ಶಾಂತಿ ಪಣದು ತಗಡು ಬರೆದು ಗರ್ಭಗುಡಿಟ್ಟು ಅವೇನು ಪ್ರತಿಷ್ಠೆ ಮಲ್ತಿರಂದಾಂಡ ಕುಡಂಜಿ ಕಡೆಟ್ ಚಿದಂಬರ ಕ್ಷೇತ್ರ ಪಣದು ಗರ್ಭಗುಡಿಟ್ಟು ದೀಪನು ಪ್ರತಿಷ್ಠೆ ಮಲ್ತೇರು ತಮಸೋಮ ಜ್ಯೋತಿರ್ಗಮಯ ಪಂಪಿಂಚಿನ ಉಪನಿಷತ್ ವಾಕ್ಯ ಕತ್ತಲೆರ್ದು ಬುಲ್ಪುದಡೆಗೆ ಪೂಪಿಂಚಿನ ಸಾಧಿನ ತೋಜಾವಡು ಪಂದು ಒಂಜಿ ದೀಪನು ಪ್ರತಿಷ್ಠೆ ಮಲ್ತದು ಕಡೇಕಾದ ಪ್ರತಿಷ್ಠೆಂಚಿನ ಮಲ್ತಿನ ಪಂಡ ಗರ್ಭಗುಡಿಟ್ಟು ಕನ್ನಡಿನ ಪ್ರತಿಷ್ಠೆ ಮಲ್ತೇರು ಕನ್ನಡಿನ ಪ್ರತಿಷ್ಠೆ ಮಲ್ತದು ಅವೇ ಕಡೇಕಾದ ದಯಪಣ್ಣಂದಾಂಡ ಕನ್ನಡದ ಪ್ರತಿಷ್ಠೆ ಅರೆಗೆ ಅರವಿಪುರೊಡ್ಡಿ ಮಲ್ಪುಲಿತ್ತನು ಅಂಡ ಕಡೇಕದೇವನ ದಯ ಮಲ್ತೇರು ಮನುಷ್ಯನ ಜ್ಞಾನ ಹಿತಮಿತಿಗೆ ಬಂದಾಗ ಆಹಾಯನ ಪೊರ್ತುನಯನ ಜ್ಞಾನ ಅಲ್ಪ ಧಾರ್ಮಿಕತೆದ ಅವಶ್ಯಕತೆ ಉಂಡು ಪಣದು ಕಡೇಕಾದ ಕನ್ನಡಿನ ಪ್ರತಿಷ್ಠೆ ಮಲ್ತದು ಈ ಪರಮಾತ್ಮೆ ಪಣಪಿನಂಚನ ವಿಚಾರಣು ಅದ್ವೈತದ ತತ್ವನ ಅಲ್ಪ ತೋಜಾದು ಕೊರೆಯರು ಯಾನು ಒಂಜಿ ಎನ್ನಿಕಲೆಯ ಸಂಘಟನೆದ ಪಣಪಿನಿ ಗುರುನ ಬಗ್ಗೆ ಪಣಪುಣಂದಾಂಡ ಸಮಯ ಖಂಡಿತವಾದಲ ಒಂಜಿ ದಿನ ಆತು ಒಂಜಿ ವರ್ಷ ಆದ ಅವೇನು ಸರಿಯಾದ ಚಿಂತನೆ ಮಲ್ಪರೆ ನಮಕ ಮಸ್ತ್ ಸಮಯ ಬೋಡು ಅಂಡ ಒಂಜಿ ಆನ ಸಂಘಟನೆಗೆ ಪಣಪೆ ನಾರಾಯಣ ಗುರು ಸ್ವಾಮಿಯಿಂದ ಪಂಡಂದಾಂಡ ಕೇವಲ ಸಮಾಜಗೂ ಮಾತ್ರ ಸೀಮಿತವಾದಿನ ತತ್ ಪ್ರತಿ ಒಂಜಿ ವಿಚಾರೋಡ್ಲ ಆ ಗುರುಸ್ವಾಮಿ ಪ್ರತಿ ಒಂಜಿ ವಿಚಾರದ ಮಲ್ತು ಹೋಜಾದರೆ ಕಡೇಕಾದ ಒಂಜಿ ವಿಚಾರ ಹೆಚ್ಚಿನ ಕಲೆ ಗೊತ್ತುಜಿ ಎಂಚ ಹಿಂದುಳಿದ ಸಮಾಜ ಪಣಪಿನಂಚ ನಮಗೆ ಏತು ಭಂಗ ಎತ್ತನ ಆದಿನ ದಿನಟು ನಮ್ಮುದಿರ ನಕಲ ಬ್ರಾಹ್ಮಣರ ನಕಲೆಡು ಒಂಜಿ ಸಮಸ್ಯೆ ಎತ್ತನು ಎಂಚಂದ ಬಣ್ಣಂದಾಂಡ ಒಂಜಿ ನಮ್ಮುದಿರಿ ಸುರುತ ಮಗಕ್ಕೆ ಮಾತ್ರ ಬ್ರಹ್ಮೋಪದೇಶ ಮಲ್ತೊಂದಿತ್ತೇರು ಬೊಕ್ಕದ ಮಗಕ್ಕೆ ಬ್ರಹ್ಮೋಪದೇಶ ಮಲ್ತೊಂದಿತ್ತೇರು ಸುರುತ ಮಗಕ್ಕೆ ಮಾತ್ರ ಬ್ರಾಹ್ಮಣೇತರವಾಯನಂಚನ ಕರ್ಮಾಂಗ ಮಲ್ತೊಂತೇರು ಬೊಕ್ಕ ಪುಟ್ಟಿನ ಜೋಕ್ಲೆ ಪೂರ ಏರೆಲ್ಲ ಮಜ್ಞಾವಲಿ ಪನ್ಪಿನಂಜನ ವಿಚಾರ ಎತ್ತನು ಅವೆಲ್ಲ ತಡೆ ತಟ್ಟ ಅಕ್ಲೆಗೆಲ್ಲ ಒಂಜಿ ಸರಿಯಾಯನಂಚನ ಸಾಧಿ ತೋಜಾದಿ ಕೊಡ್ನೆವು ನಾರಾಯಣ ಗುರುಸ್ವಾಮಿ ಇನ್ನು ಸಂಘಟನೆ ದೇವಿ ಕಿರಣ್ ಗಣೇಶ್ಪುರ ಇವರ ಬಗ್ಗೆ
ಹೇಳಲಿಕ್ಕೆ ಶಬ್ದಗಳೇ ಇಲ್ಲ. ಕಲಾಲೋಕದ ಸಿರಿಕಣಜ ಅಂತೇಳಿದರೆ ತಪ್ಪಾಗಲಾರದು. ಅಂತೆಯೇ ಬಣ್ಣದ ಪ್ರಪಂಚದಲ್ಲೇ ಮಿಂದ ಒಬ್ಬ ಯುವ ಕಲಾವಿದ, ಕಲೆಯನ್ನೇ ಬದುಕನ್ನಾಗಿಸಿಕೊಂಡು ತನ್ನ ಬೆರಳ ತುದಿಯಲ್ಲಿ ಬಣ್ಣವನ್ನು ಚಿತ್ರಿಸಿ ಅದನ್ನು ಚಿತ್ತಾರ ಮಾಡಿಸುವಂತಹ ಕಲೆಗಾರ ದೇವಿ ಕಿರಣ್ ಗಣೇಶ್ಪುರ. ಕುಡು ಅರಿ ಕುರುಕುರು ಮಾಮ ತುಳುವಪ್ಪೆ ಮಟ್ಟೆಲ್ ಇಂಚಿತ್ತಿ ಮಾತಾ ಆ ವಿಡಿಯೋ ಆಲ್ಬಮ್ಗೆ ಪದ್ಯ ಪಡೆದ ಉತ್ತಮ ಗಾಯಕಿ ಪನ್ಪಿನ ಪುಗಡ್ತೆಲ್ಲ ಪಡೆತೇರು. ಸಂಘದ ಸದಸ್ಯರು ಅಂಚೆತ್ತಿನೇ ಮಿತ್ತಿತ್ತಿನ ಗಣ್ಯಾತಿ ಗಣ್ಯರು ಈ ಯುವ ಕಲಾವಿದನ ಸನ್ಮಾನ ಮಲ್ಪಡು. ಅಂಚೆನೆ ಈ ಕ್ಷೇತ್ರಗ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತಲ ಕೊರ್ತಿನಂಚಿತ್ತಿನ ಗಾಯಕಿ ದೇವಿ ಕಿರಣ್ ಗಣೇಶ್ಪುರ ಇಂದು ನಮ್ಮ ಕ್ಷೇತ್ರದ ಶಾಸಕರ ಅವಡ MLA ಮಾತೆರೆಗಳ ಒಂಜಿ ಪೆರ್ಮೆ ಪಂಡದ ಯಾನೆಂದುಪ್ಪೆ ವೇದಿಕೆದ ಗಣ್ಯಾತಿ ಗಣ್ಯರು ಬೇರೆನು ಅಭಿನಂದನೆ ಮಲ್ಪಡು ಬಂದು ಕೇಳೋದಿಲ್ಲ. ಜಯ ಜಯ ರಾಧಾರಮಣ ಹರಿವೋ. ವೇದಿಕೆಯ ಮುಂಭಾಗದಲ್ಲಿರುವಂತಹ ಕಲಾಭಿಮಾನಿಗಳ ಚಪ್ಪಾಳೆಯ ಪ್ರೋತ್ಸಾಹ ಈ ಯುವ ಕಲಾವಿದನಿಗೆ ಸಿಗಲಿ. ಇನ್ನು ಮುಂದೆಯೂ ಇವನಿಂದ ಮತ್ತಷ್ಟು ಪ್ರಶಸ್ತಿ ಪುರಸ್ಕಾರಗಳು ಗಣೇಶ್ಪುರಕ್ಕೆ ಬರಲಿ ಅನ್ನುವ ಆಶಯ ನಮ್ಮದು. ಜಯ ಜಯ ರಾಧಾರಮಣ ಹರಿ ಹರಿವೋ. ಧನ್ಯವಾದಗಳು. ಇನ್ನು ಮುಂದೆಯೂ ಹಲವಾರು ವಿಡಿಯೋ ಆಲ್ಬಮ್ಗಳು ಇವರ ಕಂಠಸಿರಿಯಿಂದ ಬರಲಿ. ಇವರ ಗಾಯನ, ನಟನೆ ಹಾಗೂ ಚಿತ್ರಕಲೆ ದೇಶ ವಿದೇಶಗಳಲ್ಲೂ ಪ್ರಜ್ವಲಿಸಲು ಆಶಯದೊಂದಿಗೆ ಅಭಿನಂದಿಸಿದ್ದೇವೆ. ಅತ್ಯದ್ಭುತವಾಗಿರುವಂತಹ ವೇದಿಕೆ, ಅದಕ್ಕೊಂದು ಸುವರ್ಣ ಹೆಸರು ಶ್ರೀಮತಿ ಕಮಲಾಕ್ಷಿ ಸಾಧು ಪೂಜಾರಿ ವೇದಿಕೆ. ತನ್ನ ತಂದೆ ತಾಯಿಯ ನೆನಪು ಸದಾ ಕಾಲ ಇರಬೇಕೆನ್ನುವ ಆಶಯದೊಂದಿಗೆ ಈ ವೇದಿಕೆಯನ್ನು ನಿರ್ಮಾಣ ಮಾಡಿಕೊಟ್ಟು ರಂಗದ ಪ್ರತಿಯೊಂದು ಕಾರ್ಯದಲ್ಲೂ ತನ್ನ ಸೇವೆಯನ್ನು ಪ್ರಾಮಾಣಿಕವಾಗಿ ಮಾಡಿಕೊಂಡು ಬಂದಿರುವಂತಹ ದಯಕರ್ ಇವರನ್ನು ನಾವು ಆತ್ಮೀಯವಾಗಿ ಅಭಿನಂದಿಸುತ್ತಿದ್ದೇವೆ. ಇದು ಅಭಿನಂದನೆ ಸನ್ಮಾನಕ್ಕಿಂತ ಈ ಸಂಘದ ಸದಸ್ಯರ ಎಲ್ಲರ ಕಿರು ಕಾಣಿಕೆ ಅಂತೇಳಿ ಧನ್ಯವಾದಗಳು. ಬಂಧುಗಳೇ, ಕನ್ನಡದಲ್ಲಿ ಒಂದು ಮಾತಿದೆ, ಶ್ರೀಮಂತರೆಲ್ಲ ದಾನಿಗಳಲ್ಲ, ದಾನಿಗಳೆಲ್ಲ ಶ್ರೀಮಂತರಲ್ಲ. ದಾನ ಎಂಬ ಪುಣ್ಯ ಕಾರ್ಯಕ್ಕೆ ವ್ಯಕ್ತಿಯ ವ್ಯಕ್ತಿತ್ವದಲ್ಲಿ ಸಮಾಜದ ಮೇಲೆ ಪ್ರೀತಿ ಇರಬೇಕು, ಎಲ್ಲನನ್ನು ಅರ್ಥ ಮಾಡಿಕೊಳ್ಳುವ ಮನಸ್ಸಿರಬೇಕು. ಅಂತಹ ಸಹೃದಯರಲ್ಲಿ ಗುರುತಿಸಿಕೊಂಡಿರುವ ಸೇವಾಹಿ ಪರಮೋ ಧರ್ಮ ಅನ್ನೋ ಪ್ರಾಜ್ಞರ ಮಾತಿಗೆ ಸೇವೆ ಸಲ್ಲಿದ ಈ ಸಂಘಕ್ಕೆ ಸಹಕರಿಸಿದಂತಹ ಬಿ ರಾಜರಾಮ್ ಸಾಲ್ಯಾನ್ ಇವರನ್ನು ನಾವು ಅಭಿನಂದಿಸುವ ಇಚ್ಛೆ ಇದೆ. ಸಂಘದ ಗೌರವಾಧ್ಯಕ್ಷರಾಗಿ, ಹಿರಿಯರಾಗಿ, ಸಲಹೆಗಾರರಾಗಿ, ದಾನಿಗಳಾಗಿ ಸಮಾಜದಲ್ಲಿ ಗುರುತಿಸಿಕೊಂಡಿರುವಂತಹ ಅದ್ಭುತ ವ್ಯಕ್ತಿತ್ವ ಶ್ರೀ ರಾಜರಾಮ್ ಸಾಲ್ಯಾನ್ ಇವರದ್ದು. ನಮ್ಮ ಈ ಕಿರುಕಾಣಿಕೆಯನ್ನು ಅಭಿನಂದನೆಯ ಮೂಲಕ ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಗಣ್ಯಾತಿ ಗಣ್ಯರಿಗೆ ಅವರ ಬಗ್ಗೆ ಗೊತ್ತಿದೆ. ಒಂದು ಉತ್ಕಟ ಅಭಿಲಾಷೆಯನ್ನಿಟ್ಟುಕೊಂಡು ಈ ಕ್ಷೇತ್ರದಲ್ಲಿ ಒಂದು ಸಮುದಾಯ ಭವನ ಆಗಬೇಕನ್ನುವ ಉತ್ಕಟ ಆಶಯ ಶ್ರೀ ಉಮನಾಥ್ ಅಮೀನ್ರವ್ರದ್ದು. ಅವರ ಆಶಯದಂತೆ ದಾನಿಗಳ ಸಹಕಾರದೊಂದಿಗೆ ರೂಪುಗೊಂಡಿದೆ. ಅವರು ಕೂಡ ದಾನಿಗಳಲ್ಲಿ ಒಬ್ಬರಾಗಿದ್ದಾರೆ ಅನ್ನುವಂಥದ್ದು ಸತ್ಯ. ಇವರಿಗೆ ಬ್ರಹ್ಮಶ್ರೀ ಗುರುಗಳು ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ ಎನ್ನುವ ಆಶಯದೊಂದಿಗೆ ಈ ಅಭಿನಂದನೆಯನ್ನು ನಾವು ಮಾಡ್ತಾ ಇದ್ದೇವೆ. ರಮನಾಥ್ ಸನಿಲ್ ತಮ್ಮ ಅಭಿನಂದನೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಮೊದಲೇ ಹೇಳಿದಂತೆ ದಾನಿಗಳೆಲ್ಲ ಶ್ರೀಮಂತರಲ್ಲ, ಶ್ರೀಮಂತರೆಲ್ಲ ದಾನಿಗಳಲ್ಲ. ತನ್ನ ಮನಸ್ಸಲ್ಲಿ ಗುರುಸ್ಮರಣೆ ಇಟ್ಟುಕೊಂಡು ಈ ಸಮುದಾಯ ಭವನ ರೂಪುಗೊಳ್ಳಲು ಕಾರಣಕರ್ತರಾಗಿದ್ದಾರೆ.
ರಮಣ ಸನಿಲ್ ಇವರಿಗೆ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಆಶೀರ್ವದಿಸಲಿ. ಇನ್ನು ಮುಂದೆಯೂ ಇವರ ಸಹಾಯ ಸಹಕಾರ ಈ ಸಂಘಕ್ಕಿರಲಿನ ಆಶಯದೊಂದಿಗೆ ಪ್ರೀತಿಪೂರ್ವಕವಾಗಿ ಅಭಿನಂದಿಸುತ್ತಿದ್ದೇವೆ. ರೋಷಣಿ ಹರೀಶ್ ಪುಣೆ, ಪದ್ಮನಾಭ ಸಾಲಿಯನ್ ಹಾಗೂ ಮಾಲತಿ ಪದ್ಮನಾಭ ಸಾಲಿಯವರ ಮಕ್ಕಳು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಅನಿಕೇತ್ ಎಲ್ಲಿದ್ದೀರಿ? ಸಾರ್ಥಕ ಬದುಕು ಅನ್ನುವಂತಹದ್ದು ಇದಕ್ಕೆ ಕಾಣಬೇಕು. ಗುರುವಿನ ಪೂರ್ಣ ಆಶೀರ್ವಾದ ಇದ್ದರೆ ಮಾತ್ರ ಇಂತಹ ಒಂದು ಅಭೂತಪೂರ್ವ ಕ್ಷಣ ಎದುರಾಗಲು ಸಾಧ್ಯ. ದಂಪತಿಗಳನ್ನು ಬ್ರಹ್ಮಶ್ರೀ ನಾರಾಯಣ ಗುರುಗಳು ಆಶೀರ್ವದಿಸಲಿ. ಇನ್ನು ಮುಂದೆಯೂ ಸಂಘಟನಾತ್ಮಕ ಕೆಲಸ ಕಾರ್ಯಗಳು ಇವರಿಂದ ಮೂಡಿ ಬರಲಿ ಅನ್ನುವ ಆಶಯವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಜಯಂತಿಪ್ಪಿ ಅಮೀನ್, ಧನ್ಯವಾದಗಳು. ಅಂತೆಯೇ ಈ ವೇದಿಕೆಯಲ್ಲಿ ಮೂವರು ಪ್ರತಿಭೆಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡುವಂತಹ ಯೋಚನೆ ನಮ್ಮದು. ಲೋಕೇಶ್ ವಿ ಕುಖ್ಯಾನ್ ಇವರ ಅನುಪಸ್ಥಿತಿಯಲ್ಲಿ ಅವರ ಅಭಿನಂದನೆಯನ್ನು ವಿಜಯ್ ಎಸ್ ಕುಖ್ಯಾನ್ ಇವರು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಶಿಕ್ಷಣದಲ್ಲೇ ಕ್ರಾಂತಿಯನ್ನು ಮಾಡಿದಂತಹ ಮಮತಾ ಎ ಅಮೀನ್ ಪ್ರೊಫೆಸರ್ ಆಗಿದ್ದಾರೆ. ಅಲೋಸಿಯಸ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿದ್ದು ಬಿಲ್ಲವ ಸಮಾಜದಲ್ಲೇ ಒಂದು ಅದ್ಭುತ ಪ್ರತಿಭೆ ಮಮತಾ ಎ ಅಮೀನ್. ಅದಕ್ಕೂ ನಮ್ಮ ಆತ್ಮೀಯರಾದ ಆನಂದ್ ಅಮೀನ್ರವರ ಮಗಳು ಅನ್ನುವಂಥದ್ದು ಮತ್ತೊಂದು ಹೆಮ್ಮೆ. ಅಂತೆಯೇ ಲೋಕೇಶ್ ವಿ ಕುಖ್ಯಾನ್ ಇವರ ತಂದೆ ವಿಜಯ್ ಎಸ್ ಕುಖ್ಯಾನ್ ಇವರ ಬಗ್ಗೆ ಹೇಳಬೇಕು ಅಂತಿಲ್ಲ. ಸರಿಸುಮಾರು 3 ಗಂಟೆ 5 ಗಂಟೆ 7 ಗಂಟೆ ನಿರಂತರವಾಗಿ ಭಜನೆಯನ್ನು ಮಾಡಿದಂತಹ ಸಾಧಕರಿವರು. ಮಗನ ಅಭಿನಂದನೆಯನ್ನು ತಂದೆ ಸ್ವೀಕರಿಸುವಂಥದ್ದು ಮತ್ತೊಂದು ಹೆಮ್ಮೆ. ವೇದಿಕೆಯಲ್ಲಿರುವಂತಹ ಗಣ್ಯಾತಿ ಗಣ್ಯರು ಸೇರಿ ಈ ಅಭಿನಂದನೆಯನ್ನು ಮಾಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಮಮತಾ ಸೈಂಟ್ ಅಲೋಸಿಯಸ್ ಕಾಲೇಜ್ ಲೆಕ್ಚರರ್ ಆದ ಡಾಕ್ಟ್ರೇಟ್ ಪದವಿಯನ್ನು ಪಡೆತಲು ನಮ್ಮ ಆನಂದ ಅಮ್ಮಿನ್ರೇನ ಒಂಜಿ ಸುಪುತ್ರಿ ಪಂಡ್ರೆ ನಂಗೆ ಭಾರಿ ಸಂತೋಷ ಆಪುಂಡು. ಅಂಚನೆ ವಿಜಯ್ ಎಸ್ ಕುಖ್ಯಾನ್ರೇನ ಸುಪುತ್ರಿ ಶ್ರೀತ ಲೋಕೇಶ್ ಕುಖ್ಯಾನ್ ಬಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಲ್ತದ್ದು ಮಲ್ನಾಡು ಕಾಲೇಜ್ ಮಲ್ತದ್ದು. ನೆಕ್ಸ್ಟ್ ಬೇತೆ ಬೇತೆ ಕೆಲಸ ಹೊಡಿತದ್ದು ಐತ ಒಟ್ಟಿಗೆ KS ಎಕ್ಸಾಮ್ ಪಾಸ್ ಮಲ್ತದ್ದು. ಇತ್ತೆ ಉನ್ನತ ಹುದ್ದೆ ನಮ್ಮ ಕರ್ನಾಟಕ ಸರ್ಕಾರದ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಒಂಜಿ ಉನ್ನತ ಹುದ್ದೆಡು ಉಳ್ಳೇರು ಪಂಡ್ರೆ ಎಂಕ್ಲೆ ಭಾರಿ ಸಂತೋಷ ಆಗ್ಬಿಡು. ಅಂಚಲ ವಿಜಯ್ ಎಸ್ ಕುಖ್ಯಾನ್ರನ ಸುಪುತ್ರೆ ಅದು ಇನಿ ಬರ್ರೆತ್ತಂಡು ಆಂಡಾಕ್ಲೆ ಕಾರಣಾಂತರೋಡದು ಬ್ಯಾಂಗ್ಳೂರೋದು ಬರ್ರೆ ಆಯ್ಜಿ ಅಂಚಿನ ಅವೇನು ಇತ್ತೆ ಎಂಕಲ ವಿಜಯ್ ಎಸ್ ಕುಖ್ಯಾನ್ರು ಆ ಗೌರವವನ್ನು ದೇತೊಂದುಲ್ಲೇರು. ಅಂಚನೆ ಇರುವೆರ ಸಾಧಕರಿಗೆಲ್ಲ ಲೋಕೇಶ್ ಕುಖ್ಯಾನ್ಗೆ ಎಂಕಲು ಬ್ಯಾಂಗ್ಳೂರು ಪಾತೆರ್ಯ ಆಯ್ನಾತ್ ಟ್ರೈ ಮಲ್ಪ ಬರ್ರೆ ಆಯ್ಜಿ ಅಂಡಲ ಆ ರಡ್ಡು ಪ್ರತಿಭೆಲು ಪಂಡ ರಡ್ಡು ಜನಲ ಎಂಕಲ್ನ ಆತ್ಮೀಯ ಒಂಜಿ ಉಪಾಧ್ಯಕ್ಷರನ ಮಗಲು ಒಂಜಿ ಭಜನಾ ಒಂಜಿ ಮಾಜಿ ಅಧ್ಯಕ್ಷರನ ಮಗೆ ಮಕ್ಕಳಿಗೆ ಮಾತೆರೆಗಿಲ ಇರುವೆರೆಗಿಲ ಬ್ರಹ್ಮಶ್ರೀ ನಾರಾಯಣ ಗುರು ಸ್ವಾಮೀಜಿದ ಆ ಒಂಜಿ ನನಾತ್ ಅಕಲ ಪ್ರತಿಭೆ ನನಾತ್ ಆ ಉನ್ನತ ಹುದ್ದೆಗೆ ಪೋಡ್ ಮಂಡದು ಈ ಸಂದರ್ಭ ಎಂಕಲು ಪ್ರಾರ್ಥನೆ ಮಲ್ಪ. ಧನ್ಯವಾದಗಳು. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಸ್ಥಳೀಯ ಕಾರ್ಪೊರೇಟರ್ ಆಗಿರುವಂಥ ವರುಣ್ ಚೌಟಾ ಇವರು ಒಂದೆರಡು ಮಾತಿನೊಂದಿಗೆ ನಮ್ಮ ಮುಂದೆ. ಇನ್ನಿತ ಈ ವೇದಿಕೆಡು ಲೇಸದ ವೇದಿಕೆಡು ಪುರಂಚಿನ ಮಾತಾ ಗುರು ಹಿರಿಯರೇ ಅಂಚನೆ ಮೂಲು ಸೇರಿದಿನಂಚಿನ ಪೂರ ಬಿನ್ನೇರ್ನ ಕುಲೆ ಇನ್ನಿತ ಕಾರ್ಯಕ್ರಮಗೂ ಕರೆಯದ ಬಂದ ಅತಿಥಿ ವೆನ್ಲಾಗ ತಪ್ಪ ಒಂದು ದಾಬಂಡ ಯಾನು ಶಾಸಕರನೊಟ್ಟಿಗೆ ಬತ್ತೆ ನಿಗುಲು ಪ್ರೀತಿದಿದೆ ನನ್ನ ವೇದಿಕೆಗೆ ಎತ್ತಾರೆ ಐಕೆ ನಿಗ್ಲೆ ಮಾತಿರಗಿಲ್ಲ ಯಾನು ಅಭಿನಂದನೆ ಕೃತಜ್ಞತೆ ಸಲ್ಲಿಸೋನಿಲ್ಲ. ನಾರಾಯಣ ಗುರುನ ಬಂದಾಗ ನಮ್ಮ ಪೂಜ್ಯ ಸ್ವಾಮಿಲು ಇತ್ತಾತ್ರೆ ನಾರಾಯಣ ಗುರುವನ್ನ ಮಹತ್ವನ ಪೂರ ನಂಗೆ ಬಂಡೇರು ಅಂಚಾದುಪ್ಪನಾಗ ನಮ್ಮ ನಾರಾಯಣ ಗುರುನ ವಿಚಾರಡು ಒವೇ ರೀತಿದ ರಾಜಕೀಯ ಮನ್ಪಂದೆ ಪಾರದರ್ಶಕವಾದ ನಾರಾಯಣ ಗುರು ಪನ್ನಾಗ ಅವು ಹಿಂದೂ ಸಮಾಜಗೆ ಸೇರಿದಿನ ಗುರು ಅಂಚಾದುಪ್ಪನಾಗ ಅರೇನು
ಮಾತ ಜಾತಿದಕುಲ್ಲ ಸೇರ್ದು ಅರೆನ ಆರಾಧನೆ ಮನ್ಪುಗನ್ನ ಪನೊಂದು ಕೊರ್ನೆಂಚಿನ ಅವಕಾಶಕ್ಕೆ ವಂದಿಸ ಒಂದಿಲ್ಲ ಅಧ್ಯಕ್ಷರ ಮಾತು ಒಂದೆರಡೇ ಮಾತು. ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿನ ಪುಣ್ಯ ಪಾದಗೂ ಅಡ್ಡಬರೊಂದು ಕಟೀಲ್ದ ಅಪ್ಪೆ ಉಲ್ಲಾಲ್ದಿನ ನೆನೆತಂದು ಕುದ್ರೋಳಿ ಗೋಕರ್ನಾಥೇಶ್ವರ ದೇವರನ ಪುಣ್ಯ ಪಾದಗೂ ತರತಗ್ಗಾದು ಲೇಸ್ತ ಮಿತ್ತ ಚಾವಡಿತ್ತಿನ ಸ್ವಾಮಿಲ್ನ ಪಾದಗೂ ಅಡ್ಡಬರೊಂದು ಮಾತ ಗಣ್ಯರೆಗಿಲ ನಮ್ಮ ನೆಚ್ಚಿನ ಶಾಸಕರೈನ ಭರತ್ ಶೆಟ್ಟಿ ಮೇರೆಗೆ ವಂದನೆ ಮಲ್ತೊಂದು ಅಂಚನೆ ಮಿತ್ತ ಚಾವಡಿತ್ತಿನ ಮಾತ ಬಿನ್ನೆರೆಗಿಲ ತರತಗ್ಗಾದು ಲೇಸ್ತ ಎದುರುಪುರ ಮಾತ ಬಂಧುಲೆಗಿಲ ವಂದನೆ ಮಲ್ತೊಂದು ಎನ್ನ ಒಂಜಿ ರಡ್ಡೆ ಪಾತೆರ ಎನ್ನ ಮಸ್ತ್ ಖುಷಿಯ ಒಂದುಂಡು ಮಡ ಗುರುದೇವರೊಂದು ಪಾತೆರ ಬಂತೆರು ಆತ್ಮವಿಶ್ವಾಸ ಒಂದನ್ನು ಉಳಿದು ಮಿಕ್ಕೆಲ್ಲವನ್ನು ಕಳೆದುಕೊಂಡರೂ ಚಿಂತೆ ಇಲ್ಲ, ಆತ್ಮವಿಶ್ವಾಸದ ಬಲದಿಂದ ಎಲ್ಲವನ್ನು ಸಂಪಾದಿಸಬಹುದು ಬಂದು ಅಂಚಿನ ಒಂಜಿ ಆತ್ಮವಿಶ್ವಾಸಡು ಗುರುನ ಮಿತ್ತ ನಂಬಿಕೆಡು ನಮ್ಮ ಒಂಜಿ ಮಲ್ಲ ಒಂಜಿ ಬೇಲೆ ಮಲ್ತೊಂದಿತ್ತ ಆಂಡ ಒಂದು ಕೋಡಿ ಎತ್ತುನ ಹೆಜ್ಜೆ ಅಂದು ನಂಗೆ ಭಾರಿ ಒಂಜಿ ಪೋಡಿಗೆ ಎತ್ತುಂಡು ಹೈಕ್ ನಮ್ಮ ಗುರುದೇವರ ಲೆಕ್ಕ ನಮ್ಮ ಪ್ರಧಾನ ಅರ್ಚಕರ ರೈತ ರವಿಶಾಂತಿ ದಾಲಾಪುಜಿ ಮಂಡೆ ವೆಚ್ಚ ಮಲ್ಪಜಿ ಗ್ಯಾರಂಟಿ ಎಲ್ಲ ಡೇಟಿಗೆ ಆಪಣೆ ಎಂದು ಮಸ್ತ್ ಪನಂದಿತ್ತೇರು ಅಂಚನೆ ನಂಗೆ ಒಂಜಿ ಗುರುದೇವರೊಂಜಿ ತೋಜಾದು ಕೊರ್ನ ನಮ್ಮ ಭರತ್ ಶೆಟ್ಟಿ ಶಾಸಕರು ಆರು ಏತ್ ಆರ್ನ ಎಂಕುಲು ಪಂಡ ಈರ್ನ ಸರಕಾರದ್ದು ಜೊತೆಗೊಂಡು ಮಸ್ತ್ ಲೇಟ್ ಆಪಣೆ ಈರ್ನ ಸಹಾಯ ಬೋರ್ಡು ಇಂಚ ಕೊರಡು ಬಂದು ಐಕಾರು ನಮ್ಮ ಶ್ರೀತ ಹೊನ್ನಾಯ ಕೋಟಿ ಅಂದರೆ ಅಂಚನೆ ಮಾತೆಲ್ಲ ಸೇರಿದು ಪನ್ಯಕ್ಕೆ ಆರು ನಿಕಲು ದಾಲ ಪೋಡಿಸಿ ಆನಕ್ಕೆ ವ್ಯವಸ್ಥೆ 100% ಮಲ್ಪೆ ಬಂದಿರು ಅವಾಗ ಒಂದು ಧೈರ್ಯ ಬತ್ತನು ಇಂಚಿಡ್ದು ದಿನ ಇಜ್ಜಿ ಮೂಲು ಒಂಜಿ 15 ದಿನ ದುಂಬು ತೂತುಂಡ ಒಂದು ಹಾಲ್ ಗ್ಯಾರಂಟಿ ಏರ್ಲ ಬನೇರು ನೀವು ಉದ್ಘಾಟನೆ ಆಪನು ಒಂದು ಆಂಡ ಒಂದು ನಿಜವಾದ ಪನ್ಪೆ ಸ್ವಾಮಿಲ ಪಂಡೇರು ಗುರುದೇವರನ ಅನುಗ್ರಹ ನಮ್ಮ ಸ್ವಾರ್ಥ ಇಚ್ಛೆ ಅಂದೆ ಗುರುದೇವರನ್ನ ನಮ್ಮುಂಡ ಗುರುದೇವರು ಏಪಲ್ ನಮ್ಮನ್ನು ಕೈ ಬಿಡಯ್ಯರು ಅಂಚಿನ ಗುರುದೇವನ ಅನುಗ್ರಹಡು ಇನಿ ನಮ್ಮ ಶಿವಾನಂದ ಶಾಂತಿ ಆರ್ನೊಂಜಿ ಪೌರೋಹಿತ್ಯಡು ಆರು ನಮ್ಮ ದುಮ್ಮದ ಅಧ್ಯಕ್ಷರು ನಮ್ಮ ದೇವೇಂದ್ರ ರೆಡ್ಡಿ ಕೋಟ್ಯಾನ್ರು ಉಪ್ಪನಾಗ ಮೂಲೊಂಜಿ ಮಲ್ಲ ಒಂಜಿ ಪವಡನೆ ನಡತಿತ್ತು ಎಂಕಲೊಂಜಿ ಪ್ರಶ್ನೆ ಇದ್ದಿದ್ದು ಕೆಲವು ಐಕೊಂಜಿ ತೀರ್ಮಾನ ಪರ ಆಯರಿತ್ತು ಆಂಡ ಅವು ಒಂಜಿ ಎಲ್ಲೇ ವಿಷಯಡು ಭಾರಿ ಒಂಜಿ ಗೊಂದಲ ಆದಿತ್ತು ಆಂಡ ಒಂಜಿ ಗುರುದೇವನ ಒಂಜಿ ಅನುಗ್ರಹ ಓಡೆ ಮುಟ್ಟ ಇತ್ತು ಬಂಡ ಆ ಶಿವಾನಂದ ಶಾಂತಿ ಆರೇ ಬತ್ತದ ನಮ್ಮ ಒಂಜಿ ಪಾದಕ್ಕೆ ಪ್ರತಿಷ್ಠೆ ಮಲ್ತದು ವೈಡ್ದು ಪಕ್ಕ ಮುಲ್ತ ಒಂಜಿ ಚಿತ್ರಣೆ ಬೇತಾಂಡಿ ಅಂಚ ನಮ್ಮ ರವಿಶಾಂತಿ ಅಂಚನೆ ಶಿವಾನಂದ ಶಾಂತಿ ಅಂಚನೆ ಮಾತಾ ಸ್ವಾಮಿನ ಅನುಗ್ರಹ ಅಂಚನೆ ನಮ್ಮ ಶಾಸಕರನ್ನ ಅಂಚನೆ ನಮ್ಮ ಯಾನು ಭಾಳ ಪಂಚಾಯತಲ್ಲಿ ಸದಸ್ಯ ಆದಿಲ್ಲ ಅಂಚೆ ನಮ್ಮ ಶ್ರೀತ ಉಮ್ಮನಾಥ್ ಕೋಟೆ ಎಲ್ಲ ಬನ್ನಿಗೆ ಒಂತೆ ಸಹಾಯ ಮಲ್ತಿದ್ದಾರೆ ಮಸ್ತ್ ಬತ್ತಿದ್ದೀರಿ ಇಡೆಗೆ ಅರೆಗಿಲ ಒಂಜಿ ಉಡಲ್ದಿನ ಸೊಲ್ಮೆ ಸಂದ ಒಂದು ಮಾತ ಸಹಕಾರ ಕೊರ್ನ ಮಾತರಿಲ್ಲ ಮಸ್ತ್ ಜನ ಉಳ್ಳೇರು ನಮ್ಮ ದಯಾಕರು ಉಳ್ಳೇರು ಆರು ಎಂಗಳು ಓಡೆ ಮುಟ್ಟ ಪಂಡ ಮೂಲು ಚಕ್ಕು ಕೊಡ್ತೀನಿ ಕಾಸಿಜ್ಜಿ ಆಂಡ ರಪ್ಪ ದಯಾಕರ್ನ ಆಫೀಸಿಗೆ ಬೆಲೆ ಒಂದೊಂದು ಇತ್ತೇರು ಆರು ಏತು ಕೊಡ್ತೀರಿ ನನ್ನ ಆತ ಲೆಕ್ಕ ಮಲ್ಪಡತ್ತಿ ಅಂಚಿನ ಒಂಜಿ ನಮ್ಮ ಒಟ್ಟಿಗೆ ಇತ್ತಿನೆಟ್ಟು ನಮ್ಮ ರಾಜರಾಮ್ ಸಾಲಿಯನ್ನು ಉಳ್ಳೇರು ಹಿರಿಯರು ಗೌರವ ಅಧ್ಯಕ್ಷರು ಮಾತೆಕ್ಕೆಲ್ಲ ಬೆರಿ ಬಿಡಂದೆ ಇತ್ತಿನಾರು ನಮ್ಮ ಉಮ್ಮನಾಥ್ ಕೋಟ್ಯಾನ್ ಉಮ್ಮನಾಥ್ ಅಮೀನ್ ಆರು ಪಂಡ ಆರ್ನ ಅಧ್ಯಕ್ಷ ಮಸ್ತ್ ವರ್ಷ ಆರ್ನೊಟ್ಟಿಗೆ ನಾನು ಸೆಕ್ರೆಟರಿ ಆದಿತ್ತೆ 5 ವರ್ಷ ಐದು ಪಕ್ಕ ಐತೆ ಒಂಜಿ ಅಧ್ಯಕ್ಷ ತಾನ ಹೆಂಗೂ ಕೊರ್ನಿ ಹಾಕಲು ಯಾ ನಿಜವಾದ ಅಧ್ಯಕ್ಷರು ನಿಜವಾದ ಅವಳು ಉಲಾಯಿ ಕುಲ್ದೇರು ಆರ್ನೆತ್ತ ಅಧ್ಯಕ್ಷರು ಆರು ನಮ್ಮನ್ನು ಮಾತಾ ಮಲ್ಪವನು ನಮ್ಮ ಒಂಜಿ ಖಾಲಿ ಆರ್ನ ಆಡಿಸು ಒಂಜಿ ಕೆಲಸದಕ್ಕಲು ಆರ್ನ ಸೇವೆ ಮಲ್ಪನಾಕಲು ಆರ್ನ ಒಂಜಿ ಅನುಗ್ರಹಡು ನಮ್ಮ ಈತು ಬರೋ ಸಾಧ್ಯ ಅಂಡೆ ಅಂಚಿನ ಉಮ್ಮನಾಥ್ ಅಮೀನ್ ಆರು ಮಾತೆಗೆಲ್ಲ ಒಂಜಿ ಫುಲ್ ಸಹಕಾರ ಕೊಡು ಮಾತೆಯನ್ನು ಪುದರ್ ಪನ್ಪಿ ಮಸ್ತ್ ಜನ ಉಳ್ಳೇರು ನಮ್ಮ ಒಟ್ಟಿಗೆ ಮಾತೆಲ್ಲ ಉಡಲದಿಂದ ಸಹಕಾರ ಕೊಡ್ತೀರಿ ಮಾತ್ರೆಗೆಲ್ಲ ದೇವರು ಎಡ್ಡೆ ಮಲ್ಪಡು ಏನದಲ್ಲ ಪುದರ್ ಮಾತೆಲ್ಲ ಪಂತಿಜಿ ಆಂಡ್ಲ ನಮ್ಮ ಮೇರ್ಲ ಉಳ್ಳೇರು ಕಾರ್ಪೊರೇಟ್ಲ ಆರ್ಲ ಮಸ್ತ್ ಸಹಕಾರ ಕೊಡ್ತೀರಿ ಲೋಕೇಶ್ ಬಳ್ಳಜೆ ಮಕ್ಕಳ ಮಾತಾ ನೆನೆತೊಂದು ಮಾತ್ರೆಗಳ ನಮ್ಮ ಮುರಣಂಜಿ ಎಂಕಲು ಪಾಲ್ ಸೀಲಿಂಗ್ ಮಲ್ಪಣೆ ಒಂಜಿ ಯೋಜನೆ ಇಜ್ಜಾಂಡು ಆಂಡ ನಮ್ಮ ಕಿಶನ್ ಅಮೀನ್ ನಮ್ಮ ಒಂಜಿ ಜಾಯಿಂಟ್ ಸೆಕ್ರೆಟರಿ ಉಳ್ಳೇರು ಭಾರಿ ಒಂಜಿ ಆರು ಬಿಲ್ಲವ ಬ್ರಿಗೇಡ್ದ ಕಾರ್ಯ ಅಧ್ಯಕ್ಷರು ಆರೊಂಜಿ ಭಾರಿ ಐತೆ ಒಂಜಿ ಆ್ಯಕ್ಟಿವ್ ಆದ ಅಂಚಿನ ಜವಾನಿಯರು ಬರೋ ನಮ್ಮ ಸಂಘ ಬರಡು ಅಪ್ಪ ನಮ್ಮ ಸಂಘ ನನಾತು ಬಿಳೆಯರ ಸಾಧ್ಯ ಆರು ನಮ್ಮ ಬಿಲ್ಲವ ಬ್ರಿಗೇಡ್ದ ಒಂಜಿ ಮುಖಾಂತರ ನಮ್ಮ ಶ್ರೀತ ಸದಾನಂದ ಪೂಜಾರ್ಲು ಆರು ಓಲ್ಲ ವೇದಿಕೆ ಬರ ಪೂಜಾರಿಗೆ ಇನ್ನು ನಮ್ಮೊಟ್ಟಿಗೆ ಉಳ್ಳೇರು ಆರ ಒಂಜಿ ನಂಗೆ ಒಂಜಿ ಮಲ್ಲ ಶಕ್ತಿ ಆರು ದೂರದ ಬೆಂಗಳೂರದ ನಂಗೆ ಒಂಜಿ ಮಲ್ಲ ಒಂಜಿ ಮೊತ್ತ ನಂಗೆ ಒದಗಾಸಿ ಕೊಡ್ತೀರಿ ಅರೆಗಲ ಗುರುದೇವರು ಎಡ್ಡೆ ಮಲ್ಪಡೆ ಮಾತ ನೆಕ್ಕೆ ತನ್ನ ಮನ ದನಟ್ಟು ಸಹಾಯ ಮಲ್ತಿನ ಪ್ರತಿ ವರಿಯಾಗಲ ಗುರುದೇವರು ಎಡ್ಡೆ ಮಲ್ಪಡೆ ನನಾತ ನಮ್ಮ ಒಟ್ಟಿಗೆ ಒಂಜೇ ಮನಸ್ಸು ಈ ಸೇವೆನ ಮಲ್ಪಗ ಸ್ವಾರ್ಥನ ಮಾತ ಇಲ್ಲಡಿಕ ಏರ್ಲ ಬೇಜಾರು ನೆಟ್ಟು ಕೆಲವು ಜನಕ್ಕೆ ಬೇಜಾರ್ಲ ಆದಪ್ಪು ಪಂಡ ನಮ್ಮ ಏರಳ ಪನ್ಪ ಮಂಡ ನಮ್ಮ ವೇಲಳ ಆದಿಜ್ಜಾಂಡ ಅಂಚ ಒಂಚೂರು ಬೇಜಾರು ಇತ್ತಿನ ಏರ್ಲ ಬೇಜಾರು ಪುರ ಮದತ್ತದು ಒಂಜೇ ಮನಸ್ಸು ನಮ್ಮ ದುಂಪೋಯಿ ಸಂಘದ ಗುರುದೇವರನ್ನ ಸೇವೆ ಮಲ್ಪಗ
ಅಪ್ಪ ಗುರುದೇವರು ಖಂಡಿತ ನಮ್ಮನ್ನು ಕೈ ಬಿಡಾಯಿರು ಪನ್ನೊಂದು ಮಾತಿರಲ್ಲ ಉಡಲ್ದಿಂದ ನಾವು ಸ್ವಲ್ಪ ಮೇಲೆ ಸಂದ ಒಂದು ಗುರುದೇವರು ಮಾತಿರಲ್ಲ ಎಡ್ಡೆ ಮಲ್ಪಡು ಬಂದು ನಟ್ಟೊಂದು 2 ಪಾತ್ರ ಮುಗಿಪ ಧನ್ಯವಾದ.